ಪ್ರತಿಬಿಂಬ ವೀಕ್ಷಕರ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮದಲ್ಲಿ ನಾವು ಚರ್ಚೆ ಮಾಡ್ತಾ ಇರುವಂತಹ ವಿಚಾರ ಮಾತ್ರ ಅಲ್ಲ, ಇಡೀ ನಮ್ಮ ನಾಡು ಚರ್ಚೆ ಮಾಡ್ತಾ ಇದೆ, ದೇಶವು ಕೂಡ ಚರ್ಚೆ ಮಾಡ್ತಾ ಇದೆ, ಜಾಗತಿಕ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತಹ ವಿಚಾರ. ಯಾಕೆಂದ್ರೆ ನಮ್ಮ ನಂಬಿಕೆಗಳು, ನಮ್ಮ ಧಾರ್ಮಿಕತೆ, ನಮ್ಮ ಆಚಾರ ವಿಚಾರಗಳು, ನಮ್ಮ ಕ್ಷೇತ್ರಗಳ ಮೇಲೆ ಆಗಿರುವಂತಹ ಆರೋಪಗಳು, ಆಗಿರುವಂತಹ ಸುಳ್ಳು ಆರೋಪಗಳು, ಅಪನಂಬಿಕೆಗಳು, ಅಪಪ್ರಚಾರಗಳು, ಅವಹೇಳನಗಳು, ನಿಂದನೆಗಳು ನಿಜವೂ ಕೂಡ ಕೇಳಿದಾಗ ಶಾಕ್ ಆಗುತ್ತೆ. ಯಾಕೆ ಹೀಗಾಗುತ್ತೆ, ಯಾಕೆ ಹೀಗಾಯಿತು ಅನ್ನುವಂತಹ ಪ್ರಶ್ನೆಗಳ ನಡುವೆ ಇಡೀ ಹಿಂದೂಗಳಲ್ಲಿ ಅತ್ಯಂತ ಪವಿತ್ರವಾಗಿರುವಂತಹ ಪುಣ್ಯಕ್ಷೇತ್ರ, ಇಡೀ ಜಗತ್ತಿಗೆ ಧಾರ್ಮಿಕ ಸಹಿಷ್ಣುತೆಯ ಪಾಠ ಹೇಳಿದಂತಹ ಪುಣ್ಯದ ಮಣ್ಣು, ಎಲ್ಲಿ ಸತ್ಯ ಧರ್ಮ ಅನ್ನುವಂಥದ್ದು ನಮಗೆ ಕಾಣಲಿಕ್ಕೆ ಸಿಗುತ್ತೆ, ಜೊತೆಗೆ ಅದರ ಅನುಭವ ಆಗುತ್ತೆ ಅನ್ನುವಂತಹ ಒಂದು ಪುಣ್ಯದ ನೆಲ, ವಿದ್ಯಾದಾನ, ಅನ್ನದಾನ, ಅಭಯದಾನವನ್ನು ಕಾಲ ಕಾಲಕ್ಕೆ ಕೊಟ್ಟು ನಮ್ಮ ಇಡೀ ಜಗತ್ತಿನ ಸಾರ್ವಭೌಮತ್ವಕ್ಕೆ ಒಂದು ಕನ್ನಡಿಯಂತೆ ನಿಂತಿರುವಂತಹ ಪುಣ್ಯಕ್ಷೇತ್ರ ಶ್ರೀ ಕ್ಷೇತ್ರ ಧರ್ಮಸ್ಥಳ. ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ಉಳಿಸಿ ಅನ್ನುವಂತಹ ಹೋರಾಟ ಮಾಡುವಂತಹ ಪರಿಸ್ಥಿತಿಗೆ ನಾವುಗಳು ಬಂದು ತಲುಪಿದ್ದೇವೆ ಅನ್ನುವಂಥದ್ದು ಅಷ್ಟೇ ದುರಂತದ ಸಂಗತಿ. ಯಾಕಂದರೆ ಕ್ಷೇತ್ರ ನಮ್ಮನ್ನು ಉಳಿಸುವಂಥದ್ದು, ನಾವು ಕಷ್ಟ ಅಂತ ಬಂದಾಗ ನಾವು ಮಂಜುನಾಥ ಸ್ವಾಮಿಗೆ ಕೈ ಮುಗಿತೀವಿ, ಅಣ್ಣಪ್ಪ ಸ್ವಾಮಿಗೆ ಕೈ ಮುಗಿತೀವಿ, ದೇವರೇ ಕಾಪಾಡಪ್ಪ ಅಂತ ಹೇಳಿ. ಆದರೆ ಈ ಪರಿಸ್ಥಿತಿ ಎಲ್ಲಿ ಬಂದು ತಲುಪಿದೆ ಅಂತ ಬಂದಾಗ ಕ್ಷೇತ್ರಕ್ಕೆ ಆಗ್ತಾ ಇರುವಂತಹ ಅಪಪ್ರಚಾರ, ಅವಹೇಳನಗಳ ನಡುವೆ ನಾವುಗಳೇ ಈಗ ಸೇರಿಕೊಂಡು ಕ್ಷೇತ್ರವನ್ನು ರಕ್ಷಿಸೋಣ ಅಥವಾ ಉಳಿಸೋಣ ಅನ್ನುವಂತಹ ಹೋರಾಟವನ್ನು, ಜಾಥವನ್ನು ಮಾಡುವಂತಹ ಪರಿಸ್ಥಿತಿಗೆ ಬಂದು ತಲುಪಿದ್ದೀವಿ ಅಂತ ಬಂದಾಗ ಸ್ವಲ್ಪ ಆತ್ಮವಿಮರ್ಶೆಯನ್ನು ನಾವುಗಳು ಮಾಡಲೇಬೇಕಾಗುತ್ತೆ. ಇವೆಲ್ಲದರ ಜೊತೆಗೆ ವ್ಯವಸ್ಥಿತವಾಗಿರುವಂತಹ ಷಡ್ಯಂತ್ರಗಳು, ಸುಳ್ಳು ಆರೋಪಗಳು ದಿನನಿತ್ಯ ಆಗ್ತಾ ಇದೆ, ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಸೊ ಹಾಗಾಗಿ ನಾನು ಬಹುಶಃ ಆ ವಿಚಾರದ ಬಗ್ಗೆ ಜಾಸ್ತಿಯಾಗಿ ಮಾತಾಡಬೇಕಾಗಿಲ್ಲ, ತಮಗೆ ಗೊತ್ತಿರುವಂತಹ ಬೆಳವಣಿಗೆಗಳು, ಆಗಿರುವಂತಹ ವಿಚಾರಗಳು. ಆದರೆ ಹಂತ ಹಂತವಾಗಿ ಸತ್ಯಗಳು ನಮ್ಮ ಕಣ್ಣ ಮುಂದೆ ತೆರೆದಿಟ್ಟುಕೊಳ್ತಾ ಹೋಗ್ತಾ ಇದೆ. ಕಣ್ಣಾರೆ ಕಂಡ್ರೂ ಕೂಡ ಪರಂಬರಿಸಿ ನೋಡಬೇಕು, ವಿಮರ್ಶೆ ಮಾಡಿ ನೋಡಬೇಕು ಅನ್ನುವಂತಹ ಮಾತುಗಳಿದೆ. ಅದು ಅಕ್ಷರಶಃ ಸತ್ಯ ಆಗ್ತಾ ಇದೆ. ಈ ಪ್ರಕರಣದಲ್ಲಿ ಯಾವುದೋ ಒಂದು AI ವಿಡಿಯೋ, ಯಾವುದೋ ಒಂದು ಸೋಷಿಯಲ್ ಮೀಡಿಯಾ, ಅಲ್ಲಿ ಆಗಿರುವಂತಹ ವಿಡಿಯೋ, ಅಲ್ಲಿ ಬರೆದಿರುವಂತಹ ಕಮೆಂಟ್ಗಳು, ಅಲ್ಲಿ ಆಗಿರುವಂತಹ ವಿಮರ್ಶೆಗಳು ಈ ಪರಿಸ್ಥಿತಿಗೆ ಬಂದು ತಲುಪುತ್ತೆ. ಒಂದು ಧರ್ಮದ ಪುಣ್ಯ ಕ್ಷೇತ್ರವನ್ನು ಪ್ರಶ್ನೆ ಮಾಡುವಂತಹ ಪರಿಸ್ಥಿತಿಗೆ ಬರುತ್ತೆ. ಅಲ್ಲಿ ಆಗಿರುವಂತಹ ಸಾಮಾಜಿಕ, ಧಾರ್ಮಿಕವಾಗಿರುವಂತಹ, ಅಲ್ಲಿ ಆಗಿರುವಂತಹ ಶೈಕ್ಷಣಿಕವಾಗಿರುವಂತಹ ಕ್ರಾಂತಿಗಳು, ಇದೆಲ್ಲವನ್ನು ಕೂಡ ಪ್ರಶ್ನೆ ಮಾಡುತ್ತೆ ಅಂತ ಬಂದಾಗ ಬಹಳಷ್ಟು ಶಾಕ್ ಆಗುತ್ತೆ. ಆದರೆ ಬೇರೆ ವಿಧಿ ಇಲ್ಲ. ನಮ್ಮ ಧರ್ಮ, ನಮ್ಮ ಅಸ್ತಿತ್ವ, ಆ ಅಸ್ತಿತ್ವಕ್ಕೆ ಧಕ್ಕೆಯಾದಾಗ ನಾವುಗಳು ಯಾವ ರೀತಿ ನಿಲ್ತೀವಿ ಅನ್ನುವಂಥದ್ದು ಅಷ್ಟೇ ಸತ್ಯದ ಪ್ರಶ್ನೆ. ಅದೇ ನಮ್ಮ ಕಣ್ಣ ಮುಂದಿರುವಂತಹ ದೊಡ್ಡ ಸವಾಲು. ಹಾಗಿದ್ದಾಗ ಇವತ್ತಿನ ವಿಶೇಷ ಕಾರ್ಯಕ್ರಮ ಧರ್ಮ ರಕ್ಷಿಸೋಣ, ಯಾಕೆ, ಏನು, ಎಲ್ಲ ವಿಷಯದ ಬಗ್ಗೆ ಮಾತಾಡಬೇಕು. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲಿಯಾ. ಬಹಳಷ್ಟು ಜನರು ಕೇಳ್ತಾ ಇದ್ರಿ, ಯಾಕೆ ಈ ವಿಚಾರದ ಬಗ್ಗೆ ಮಾತಾಡಿಲ್ಲ ಅನ್ನುವಂಥದ್ದು. ಆದರೆ ಒಂದು ವಿಚಾರವನ್ನು ಹೇಳ್ತೀವಿ, ಈ ವಿಚಾರದ ಬಗ್ಗೆ ಮಾತಾಡಿಲ್ಲ ಅಂತ ಬಂದಾಗ ಕಾನೂನಾತ್ಮಕವಾಗಿರುವಂತಹ ಹೋರಾಟಗಳು ಕೋರ್ಟ್ನಲ್ಲಿ, ನ್ಯಾಯಾಲಯದಲ್ಲಿ ನಡೀತಾ ಇತ್ತು. ಆ ನ್ಯಾಯಾಲಯಕ್ಕೆ ತಲೆಬಾಗಿಕೊಂಡು, ಆ ನ್ಯಾಯಾಲಯಕ್ಕೆ ಗೌರವವನ್ನು ಕೊಟ್ಟುಕೊಂಡು ನಾವು ಮಾಧ್ಯಮ ಧರ್ಮವನ್ನು ಪಾಲನೆ ಮಾಡಬೇಕಾಗಿತ್ತು. ಹಾಗಿದ್ದಾಗ ಈ ವಿಚಾರದ ಬಗ್ಗೆ ನಾವು ಜಾಸ್ತಿಯಾಗಿ ವಿಮರ್ಶೆಗಳನ್ನು ಮಾಡಿಲ್ಲ. ವಿಮರ್ಶೆ ಯಾಕೆ ಮಾಡಿಲ್ಲ ಅಂತ ಬಂದಾಗ ಸದ್ಯ ಈಗ ನಾವು ತೆಗೆದುಕೊಂಡ ನಿರ್ಧಾರ 100ಕ್ಕೆ 100 ಸತ್ಯ ಆಗುತ್ತೆ ಅನ್ನುವಂಥದ್ದು. ಅಂದರೆ ನಾವು ತೆಗೆದುಕೊಂಡ ನಿರ್ಧಾರಕ್ಕೆ ತಪ್ಪಿಲ್ಲ. ಯಾಕಂತ ಬಂದಾಗ ಒಂದು ಯಾವ ರೀತಿಯ ವಿಮರ್ಶೆಗಳಾಗಬೇಕಾಗಿತ್ತು, ಸತ್ಯ ವಿಮರ್ಶೆಗಳು ಆಗಬೇಕಾಗಿತ್ತು. ಆದರೆ ಸತ್ಯ ವಿಮರ್ಶೆ ಒಂದು ಹಂತಕ್ಕೆ ಹೋಗಿದೆ, ಎಲ್ಲಿ ತನಕ ಬಂದು ಹೋಗಿದೆ, ಅದೇ ನಾನು ಆಗಲೇ ಹೇಳಿದಾಗೆ ಒಂದು ವಿಡಿಯೋದಿಂದ ಅಥವಾ ಒಬ್ಬರ ಮಾತುಗಳಿಂದ, ಒಬ್ಬರ ಅಭಿಪ್ರಾಯಗಳಿಂದ ಈ ಹಂತಕ್ಕೆ ಬಂದು ತಲುಪುತ್ತೆ ಅನ್ನುವಂಥದ್ದು ಬಹಳಷ್ಟು ದುರಂತವಾಗಿರುವಂತಹ ಸಂಗತಿ, ಜೊತೆಗೆ ಸಂದರ್ಭವೂ ಕೂಡ ಹೌದು. ಹಾಗಿದ್ದಾಗ ಬಹಳಷ್ಟು ಕಡೆಗಳಲ್ಲಿ ಈಗಾಗಲೇ ನಮ್ಮ ಕ್ಷೇತ್ರವನ್ನು, ನಮ್ಮ ಧರ್ಮವನ್ನು ಉಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ, ರಕ್ಷಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೋರಾಟಗಳು ಆಗ್ತಾ ಇದೆ. ಇವೆಲ್ಲದರ ಜೊತೆಗೆ ನಾಳಿನ ದಿನ
ಮಂಗಳೂರಿನಲ್ಲೂ ಕೂಡ ಮಂಗಳೂರಿನ ಪುರಭವನದಲ್ಲಿ ಧರ್ಮ ಜಾಗೃತಿ ಸಭೆಯನ್ನು ಹಮ್ಮಿಕೊಳ್ಳಲಾಗಿದೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಚಾರವಾಗಿ. ಈ ಕಾರ್ಯಕ್ರಮಗಳು ಯಾಕೆ ಅಥವಾ ಏನ್ ಕತೆ ತಮಗೆರಡು ಗೊತ್ತಿದೆ. ಆದರೆ ಇದು ಆಗಬಾರ್ದಿತ್ತು, ಆದರೆ ಇದು ಆಗ್ತಾ ಇರುವಂಥ ದುರಂತ ಸಂಗತಿ. ಶಬರಿಮಲೆಯಿಂದ ಹಿಡಿದು ನಮ್ಮ ಉಡುಪಿ ಕೃಷ್ಣ ಮಠದಿಂದ ಹಿಡಿದು ಹೀಗೆ ಬಹಳಷ್ಟು ದೇವಾಲಯಗಳ ಮೇಲೆ ಈ ರೀತಿಯ ವ್ಯವಸ್ಥಿತ ಷಡ್ಯಂತ್ರ ಯಾಕಾಗುತ್ತೆ, ಇದರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ತಿಳಿದುಕೊಳ್ಬೇಕಾಗುತ್ತೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವರಿಂದ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲನೇದಾಗಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ನ ಪ್ರಮುಖರು ಪ್ರೊಫೆಸರ್ ಎಂ.ಬಿ. ಪುರಾಣಿಕ್ ಸರ್ ಇದ್ದಾರೆ. ಆತ್ಮೀಯವರಿಂದ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಪ್ರೊಫೆಸರ್ ಎಂ.ಬಿ. ಪುರಾಣಿಕ್ ಸರ್ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಧಾರ್ಮಿಕ ಮುಖಂಡರು ಸಂಘಟಕರು ಪ್ರದೀಪ್ ಕುಮಾರ್ ಕಲ್ಕುರ ಸರ್ ಇದ್ದಾರೆ. ಆತ್ಮೀಯವರಿಂದ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಪ್ರದೀಪ್ ಕುಮಾರ್ ಕಲ್ಕುರ ಸರ್ಗೆ. ನಮಸ್ತೆ ಸರ್. ಇಬ್ರು ಅತಿಥಿಗಳು ಕೂಡ ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಜೊತೆಗೆ ಧರ್ಮ ರಕ್ಷಿಸೋಣ ನಾಳೆ ನಡೆಯುವಂತಹ ಧರ್ಮ ಜಾಗೃತಿ ಸಭೆ ಏನು, ಇದರ ಉದ್ದೇಶ ಏನ್ ಕತೆ, ಎಲ್ಲ ವಿಚಾರದ ಬಗ್ಗೆ ಮಾತಾಡಬೇಕು. ಮೊದಲದಾಗಿ ಇಬ್ಬರು ಕೂಡ ಬಹಳಷ್ಟು ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನ ನೋಡಿದವರು, ಅವರ ಕ್ಷೇತ್ರದ ಮಂಜುನಾಥ ಸ್ವಾಮಿಯ ಅಣ್ಣಪ್ಪ ಸ್ವಾಮಿಯ ಭಕ್ತರು ಕೂಡ ಹೌದು. ಇವೆಲ್ಲದರ ಜೊತೆಗೆ ನಮ್ಮ ಹಿಂದೂ ಧರ್ಮ ಹಿಂದುತ್ವ ಧಾರ್ಮಿಕತೆಯ ನೆಲೆಯಲ್ಲಿ ಬಹಳಷ್ಟು ಕೆಲಸವನ್ನ ಮಾಡಿದಂತಹ ಇಬ್ರು ಅತಿಥಿಗಳು. ಸೊ ಹಾಗಿದ್ದಾಗ ನೇರವಾಗಿ ಈ ಒಂದು ವಿಚಾರದ ಬಗ್ಗೆ ಫಸ್ಟ್ ರಿಯಾಕ್ಷನ್ ನಾನು ತೆಗೆದುಕೊಳ್ತಾ ಹೋಗ್ತಾ ಇರ್ತೀನಿ. ಯಾಕಂದ್ರೆ ಬಹಳಷ್ಟು ಘಟನೆಗಳು ಆಯಿತು, ಆರೋಪಗಳಾಯಿತು, ಪ್ರತ್ಯಾರೋಪಗಳಾಯಿತು. ಒಂದು ಹಂತಕ್ಕೆ ಬಂದು ರಿಸಲ್ಟ್ಗಳು ಬಂತು. ಏನು 100 ಶವಗಳಿದೆಯಂತೆ, ಅದನ್ನ ಹೂತ ಹಾಕಿದಾರಂತೆ, ಮೇಲ್ ತೆಗಿಬೇಕು. ಎಸ್, ಯಾರೋ ಒಬ್ರು ಮಾಸ್ಕ್ ಮ್ಯಾನ್ ಅಂತ ಬರ್ತಾನೆ, ಅಲ್ಲಿ ನೋಡಿದಾಗ ಯಾವುದು ಸಿಗಲ್ಲ. ಇನ್ನು ಯಾವುದೋ ಒಬ್ರು ತಾಯಿ ಅಂತೆ, ಮಗಳಿದ್ರಂತೆ, ಮಗಳಿಲ್ಲ ಅಂತ ಹೇಳ್ತಾರೆ. ಆದ್ರೆ ಆ ಮಗಳು ನಿಜವಾಗ್ಲೂ ಇದ್ರ ಅನ್ನುವಂತಹ ಪ್ರಶ್ನೆ ಮಾಡುವಂತ ಹಂತಕ್ಕೆ ಬಂದು ನಾವು ತಲುಪಿದ್ದೀವಿ. ಒಂದು ಯೂಟ್ಯೂಬ್ನ ವಿಡಿಯೋ, ಒಂದು AI ವಿಡಿಯೋ ಈ ಹಂತಕ್ಕೆ ಬಂದು ತಲುಪುತ್ತೆ ಅನ್ನುವಂಥ ಪ್ರಶ್ನೆಗಳ ನಡುವೆ ಸರ್, ಫಸ್ಟ್ ರಿಯಾಕ್ಷನ್ ಸರ್, ಪ್ರೊಫೆಸರ್ ಎಂ.ಬಿ. ಪುರಾಣಿಕ್ ಸರ್. ತಾವು ಬಹಳಷ್ಟು ಶೈಕ್ಷಣಿಕ ಕ್ಷೇತ್ರದಲ್ಲೂ ಇದ್ದವರು, ಧಾರ್ಮಿಕ ಕ್ಷೇತ್ರದಲ್ಲಿ ಬಹಳಷ್ಟು ಸೇವೆಯನ್ನ ಮಾಡಿದವರು. ಸದ್ಯದ ನಮ್ಮ ಪರಿಸ್ಥಿತಿ, ಒಂದು ಕ್ಷೇತ್ರವನ್ನ, ನಮ್ಮ ನಂಬಿಕೆಯನ್ನ, ನಮ್ಮ ಧಾರ್ಮಿಕತೆನ ಉಳಿಸಬೇಕು ಅನ್ನುವಂತಹ, ರಕ್ಷಿಸಬೇಕು ಅನ್ನುವಂಥ ಪರಿಸ್ಥಿತಿಗೆ ನಾವುಗಳು ಬಂದು ತಲುಪಿದ್ದೀವಿ ಸರ್. ಹೇಳ್ತೀರಾ ಸರ್ ಫಸ್ಟ್ ರಿಯಾಕ್ಷನ್? ನಮ್ಮ ಭಾರತದ ಇತಿಹಾಸವನ್ನ, ಪುರಾಣವನ್ನು ನೋಡಿದಾಗ ವೇದ ಕಾಲದ ನಂತರ ಕೂಡ, ನಮ್ಮ ಚರಿತ್ರ ಕಾಲದಲ್ಲೂ ಕೂಡ ಸನಾತನ ಧರ್ಮಕ್ಕೆ ವಿಶೇಷವಾದಂಥ ಆಘಾತಗಳು, ತೊಂದರೆಗಳು ನಡೀತಾ ಇವೆ. ಬೇರೆ ಯಾವುದಾದ್ರೂ ಒಂದು ಧರ್ಮಕ್ಕೆ ಅಥವಾ ಈ ರೀತಿಯ ಧರ್ಮಾಚರಣೆಗೆ ಈ ಥರದ ಅವಮಾನ ಆಗಿದ್ರೆ ಆ ಸಮಾಜ ಅದನ್ನು ಸಹಿಸ್ತಾ ಇರಲಿಲ್ಲ. ಸರ್ವೇ ಜನಾ ಸುಖಿನೋ ಭವಂತು, ಸಮಸ್ತ ಸನ್ಮಾಂಗಳಾನಿ ಭವಂತು ಎನ್ನುವಂಥ ಒಂದು ಉಚ್ಚ ಚಿಂತನೆಯಲ್ಲಿದ್ದಂಥ ನಮ್ಮ ಧರ್ಮ, ಸನಾತನ ಧರ್ಮ. ಈ ಧರ್ಮದ ಮೇಲೆ ಈ ರೀತಿ ಆಘಾತ ಆಗಲಿಕ್ಕೆ ಎರಡು ಕಾರಣ. ಒಂದು, ನಮ್ಮಲ್ಲಿರ್ತಕ್ಕಂತಹ ಧರ್ಮ ಸಹಿಷ್ಣುತೆ ಅಥವಾ ಕಷ್ಟವನ್ನು ಸಹಿಸುವಂಥದ್ದು. ಸತ್ಯ ಇಂದಾದರೂ ನಾಳೆ ಅದು ಹೊರಗೆ ಬರಲಿ, ಸತ್ಯ, ಆ ರೀತಿಯ ಒಂದು ತಾಳ್ಮೆ. ಮತ್ತೆ ನಮ್ಮ ಧರ್ಮದ ಮೇಲೆ, ನಮ್ಮ ನಂಬಿಕೆಗಳ ಮೇಲೆ ಆಘಾತ ಆಗಿದ್ದಾಗ ನಾವು ಬಹಳ ತೀವ್ರ ಗತಿಯಿಂದ ನಾವು ಪ್ರತಿಕ್ರಿಯೆಯನ್ನು ತೋರಿಸದೇ ಇರುವಂತಹದ್ದು ಇನ್ನೊಂದು ಕಾರಣ. ನಮ್ಮ ಈ ರೀತಿಯ ಒಳ್ಳೆಯ ಗುಣ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ದೌರ್ಬಲ್ಯವಾಗಿ ಕಂಡುಬರುತ್ತದೆ. ನಾನು ಇವತ್ತಿನ ಪರಿಸ್ಥಿತಿ, ಧರ್ಮಸ್ಥಳ ಎಂದಾಗ ಅಲ್ಲಿ ಒಂದು ಪಂಚಾಯತ್, ಒಂದು ಸರ್ಕಾರಿ ವ್ಯವಸ್ಥೆ, ಇದು ಮಾಡಿದ ಎಡವಟ್ಟನ್ನ ಜನ ಹೇಗೆ ತಿರುಗಿಸುವುದು ಅಂದರೆ, ಧರ್ಮಸ್ಥಳ ಅಂದರೆ ಕ್ಷೇತ್ರ. ಈಗ ಉಡುಪಿ ಅಂತ ಹೇಳಿದ ಕೂಡಲೇ ಅದು ಕೃಷ್ಣ ಮಠನೇ ಆಗಬೇಕು ಅಂತಿಲ್ಲ, ಅದು ವಿಶಾಲವಾದಂಥ ಜಾಗ. ಮಂಗಳೂರು ಅಂತ ಹೇಳಿ ಮಂಗಳಾದೇವಿ ಆಗಬೇಕು ಅಂತಿಲ್ಲ. ಒಂದು ಕಡೆ ಆದಂತಹ ಘಟನೆಗನ್ನ ಒಂದು ಕ್ಷೇತ್ರಕ್ಕೆ ಹೋಲಿಸಿ ಸಂಬಂಧ ಕಲ್ಪಿಸಿ ಪ್ರಚಾರ ಮಾಡ್ತಕ್ಕಂಥದ್ದು ಇದು ದೊಡ್ಡ ದುರಂತ. ಈಗ ಸತ್ಯ ಬೆಳಕಿಗೆ ಬಂದಿದೆ. ಇವತ್ತಿನ ವಿಚಾರ ಏನು ಅಂತಂದರೆ, ಇನಫ್ ಈಸ್ ಇನಫ್. ಆದಷ್ಟು ಆಗುವಷ್ಟು ಅಪಚಾರ, ಅನ್ಯಾಯ ಆಗಿದೆ. ಇವತ್ತು ನಮ್ಮ ಹಿಂದೂಗಳಿಗೆ, ಸನಾತನ ಧರ್ಮೀಯರಿಗೆ ತಾಳ್ಮೆಯ ಕಟ್ಟೆ ಒಡೆದಿದೆ. ಇದನ್ನು ಇನ್ನು ಮುಂದೆ ಇದನ್ನು ಸಹಿಸಲಿಕ್ಕೆ ಸಾಧ್ಯ ಇಲ್ಲ, ಸಹಿಸುವುದು ಉಚಿತ ಅಲ್ಲ ಎನ್ನತಕ್ಕಂಥ ಭಾವನೆ ಬರ್ತಾ ಇದೆ. ಜನಗಳು ವಿಶೇಷ ರೀತಿಯಲ್ಲಿ ಇದಕ್ಕೆ ಇದು ಭಾವನೆಗಳನ್ನು ಹೊರಗೆ ಮಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಇವತ್ತು ಅತ್ಯಂತ ಔಚಿತ್ಯ ಮತ್ತು ಅರ್ಥಪೂರ್ಣ ಈ ಧರ್ಮಸ್ಥಳದ ಈ ರೀತಿಯ ಅಪಾದನೆಯ
ಒಂದು ಸರಮಾಲೆಗಳು. ಎಸ್ ಸರ್. ಜೊತೆಗೆ ನಮ್ಮ ಜೊತೆ ಪ್ರದೀಪ್ ಕುಮಾರ್ ಕಲ್ಕುಳ ಸರ್ ಇದ್ದಾರೆ. ಎಸ್ ಸರ್, ತಮ್ಮ ಫಾಸ್ಟ್ ರಿಯಾಕ್ಷನ್ ಸರ್ ಈ ಒಂದು ಪರಿಸ್ಥಿತಿಗೆ ಅಥವಾ ಈ ಒಂದು ಹಂತಕ್ಕೆ ಬಂದಿರುವಂಥದ್ದೇ ದುರಂತ, ಆದರೆ ಏನು ಹೇಳ್ತೀರಾ ಸರ್? ನಾವೆಲ್ಲ ಮನುಷ್ಯ ಧರ್ಮದಲ್ಲಿ ಅಥವಾ ಮನುಷ್ಯರಾಗಿ ನಮಗೆ ಭಗವಂತ ನಮಗೆ ಕೊಟ್ಟಿದ್ದಾನೆ ಅಸ್ತಿತ್ವ. ಸನಾತನ ಸಂಸ್ಕೃತಿ ಅನಾದಿ. ಆಯಾ ರಾಜ್ಯದಲ್ಲಿ ಆಯಾ ರಾಷ್ಟ್ರದಲ್ಲಿ ಅವರವರ ಧರ್ಮಾಚರಣೆಗೆ ಅನುಗುಣವಾಗಿ ಅಥವಾ ನಮ್ಮ ಮನೆಗಳನ್ನು ಒಳಗೊಂಡಂತೆ ನಾವೆಲ್ಲ ಇದ್ದೇವೆ. ಕೆಲವೊಮ್ಮೆ ಇಂತಹ ವಿಹಿತಕಾರಿ ವ್ಯವಸ್ಥೆಗಳು ಆದಾಗ ನಮ್ಮ ಜಡತ್ವ ಕಾರಣವೋ ಅಥವಾ ಅದರಲ್ಲಿ ಅಂತಹ ಸನ್ನಿವೇಶಗಳನ್ನು ಕಂಡು ಸಂತೋಷ ಪಡುವಂಥ ಮನೋಭೂಮಿಕೆಯೋ ವಿಘ್ನ ಸಂತೋಷವೋ ಗೊತ್ತಿಲ್ಲ. ಆದರೆ ಇಷ್ಟು ನಾವು ತಿಳಿದುಕೊಳ್ಳಿಲ್ಲ ಕಾಣ್ತದೆ. ಸುನಾಮಿ ಬಂದಾಗ ಅದು ಒಂದು ಧರ್ಮದವರನ್ನು, ಒಂದು ಪ್ರದೇಶದವರನ್ನು, ಒಂದು ಮನೆಯನ್ನು ಮಾತ್ರ ಬಿಡುವುದಿಲ್ಲ. ಅದು ಎಲ್ಲರ ನಾಶಕ್ಕೆ ಕಾರಣವಾಗ್ತದೆ. ಧರ್ಮ ಅಧಃಪತನ ಅಂತ ಹೇಳಿದರೆ ಅದು ಒಂದು ಧಾರ್ಮಿಕ ಕ್ಷೇತ್ರದ ಅಧಃಪತನ ಅಂದರೆ, ಅಥವಾ ಒಂದು ವ್ಯಕ್ತಿಯನ್ನು ಮೊದಲುಗೊಂಡು ತೇಜೋವಧೆ ಮಾಡೋದು ಅಂತ ಹೇಳಿದರೆ ಅದು ಕೇವಲ ನಮ್ಮ ಧರ್ಮವನ್ನು ಮಾತ್ರ ಅದು ನಾಶ ಮಾಡುವಂಥ ಒಂದು ಮನೋಭೂಮಿಕೆಗೆ, ಪ್ರಕ್ರಿಯೆಗೆ ನಾವು ಚಾಲನೆ ಕೊಟ್ಟಾಗೆ ಆಗುವುದಿಲ್ಲ. ಅದು ನಮ್ಮ ಇಡೀ ಬದುಕಿನ, ರಾಷ್ಟ್ರದ, ಪ್ರದೇಶದ ಅಥವಾ ನಮ್ಮ ಇಡೀ ವ್ಯವಸ್ಥೆಯ ಬದುಕಿನ ರಂಗಕ್ಕೆ ದೊಡ್ಡದಾದಂಥ ಸುನಾಮಿ ಅಂತ ಹೇಳುವಂಥದ್ದು ನಾವು ಅರಿತುಕೊಂಡಿಲ್ಲ. ಇದನ್ನು ನಾವು ಅರ್ಥೈಸ್ಕೊಳ್ಬೇಕು. ನಾವು ಇಂತಹ ಚಿಂತನೆಗಳಾದಾಗ, ವಿಕೃತದ ವ್ಯವಸ್ಥೆಗಳು ಆದಾಗ ಅದಕ್ಕೆ ಸ್ಪಂದಿಸುವ ರೀತಿ ಬಹುಶಃ ಇದು ನಮಗೆ ಜ್ಞಾನದ ಕೊರತೆಯೋ ಅಥವಾ ಇನ್ನೂ ನಾವು ಸಂಘಟಿತರಾಗಿ ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಮಾತೃ ಸಂಸ್ಕೃತಿಯಲ್ಲಿ ಬದುಕಬೇಕು ಎನ್ನುವಂಥ ಒಂದು ವ್ಯವಸ್ಥೆಯಿಂದ ಹಿಮ್ಮುಖವಾದದ್ದು, ಅಥವಾ ನಮ್ಮಲ್ಲಿರುವಂಥ ಅತಿಯಾದಂತಹ ಸಹಿಷ್ಣುತೆ, ಒಂದೇ ಅದನ್ನು ಜಡತ್ವ ಅಂತ ಕರೆದರೂ ತಪ್ಪಾಗಲಾರದು. ಈ ಜಡತ್ವವು ಇದಕ್ಕೆ ಕಾರಣವೋ ಅಂತ ಹೇಳುವಂಥದ್ದನ್ನು ನಾನು ಭಾವಿಸ್ತೇನೆ. ಜಾಗೃತ ಸಮಾಜ ಇದ್ದಾಗ ಎಲ್ಲ ಧರ್ಮಗಳ ಉಳಿವು ಅದು ಉಳಿಯುತ್ತದೆ. ಸಮಾಜ ಜಡತ್ವಕ್ಕೆ ಸಂದಾಗ ಬಹುಶಃ ನಾವು ಮಹಾಭಾರತದಲ್ಲಿ ಈ ಚಿಂತನೆಗಳನ್ನು ನಾವು ನೋಡಿದ್ದೇವೆ. ಇಂಥ ಸನ್ನಿವೇಶಗಳು ನಿರ್ಮಾಣ ಆಗುವಂಥದ್ದಕ್ಕೆ ಕಾಲ ಸನ್ನಿಹಿತವಾಗುವ ಎನ್ನುವಂಥ ಆತಂಕ, ಭಯ ಅದು ನನ್ನ ಪಾಲಿಗಾಗಿದೆ. ನಿಜ ನಿಜ. ಎಸ್ ಸರ್. ಜೊತೆಗೆ ಇನ್ನು ಮುಂದಕ್ಕೆ ಇದು ಅತಿಥಿಗಳ ಫಸ್ಟ್ ರಿಯಾಕ್ಷನ್, ತಮ್ಮ ಅಭಿಪ್ರಾಯ, ತಮ್ಮ ಕರೆಗಳನ್ನು ಕೂಡ ನಾನು ತೆಗೆದುಕೊಳ್ತೀನಿ. ಏನು ಹೇಳ್ತೀರಾ ಈ ಒಂದು ಪರಿಸ್ಥಿತಿಗೆ ನಾವುಗಳು ಬಂದು ತಲುಪಿದ್ದೀವಿ ಅಂತ ಬಂದಾಗ? ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ ಸರ್? ಹಲೋ. ಓಕೆ, ಎಸ್ ಸರ್. ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಜೊತೆಗೆ ಸರ್, ಈ ಸಂದರ್ಭ ಇಲ್ಲಿ ನೇರವಾಗಿ ನಾವು ಗಮನಿಸಬೇಕಾಗಿರುವಂಥ ಅಂಶ ಏನಂತ ಹೇಳಿದಾಗ ಒಂದು ವ್ಯವಸ್ಥಿತ ಷಡ್ಯಂತ್ರ ಅಥವಾ ಕೆಲವು ವಿಚಾರಗಳನ್ನ ನಾವು ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕು. ಯಾವ ರೀತಿ ಅಂತ ಬಂದಾಗ, ಅನ್ಯಾಯ ಆಗಿದೆ ಅಂತ ಬಂದಾಗ ಪ್ರತಿಯೊಬ್ಬರು ಕೂಡ ಹೋರಾಟ ಮಾಡಬೇಕು. ಯಾರು ಅನ್ಯಾಯ ಮಾಡಿದ್ರೆ ತಕ್ಕ ಶಿಕ್ಷೆ ಆಗಬೇಕು, ನೋ ಡೌಟ್ ಆ ಒಂದು ವಿಚಾರಗಳಲ್ಲಿ. ಆದರೆ ಇದರ ಹಿಂದಿರುವಂತಹ ಷಡ್ಯಂತ್ರ ಏನು ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಒಬ್ಬರು ಸಾಮಾನ್ಯ ಯೂಟ್ಯೂಬರ್, ಒಬ್ಬ ವ್ಯಕ್ತಿ ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆಗೂ ಕೂಡ ಹೋಗ್ತಾರೆ, ಆಂಟಿಸಿಪೇಟರಿ ಬೇಲ್ ಕೂಡ ಆಗುತ್ತೆ ಅಂತ ಬಂದಾಗ ಬಹಳಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತೆ. ಇದರ ಹಿಂದೆ ವ್ಯವಸ್ಥಿತ ಷಡ್ಯಂತ್ರ ಇದೆಯಾ, ಅಥವಾ ಯಾಕೆ ಇಲ್ಲಿ ಒಂದು ಕ್ಷೇತ್ರ, ಒಂದು ವ್ಯವಸ್ಥೆ ಇಲ್ಲಿ ಟಾರ್ಗೆಟ್ ಆಗ್ತಾ ಇದೆ? ಯಾಕಂದ್ರೆ ಇಲ್ಲಿ ನಿಜವಾಗ್ಲೂ ಕೂಡ ನ್ಯಾಯ ಸಿಗಬೇಕು ಅನ್ನುವಂಥ ವಿಚಾರಗಳಿರಲಿಲ್ಲ. ಇಲ್ಲಿ ಆಗಿರುವಂಥದ್ದು ಒಂದು ವ್ಯವಸ್ಥೆಯ ಮೇಲೆ, ಒಂದು ನಂಬಿಕೆಯ ಮೇಲೆ, ಒಂದು ಧಾರ್ಮಿಕತೆಯ ಮೇಲೆ ಆಗಿರುವಂತಹ ಒಂದು ಆರೋಪ, ಸುಳ್ಳು ಆರೋಪ, ಅಪಪ್ರಚಾರಗಳು, ಇದು ಬಹಳಷ್ಟು ಘಾಸಿ ತಂದಿರುವಂಥದ್ದು. ಇದು ಇವತ್ತು ನಿನ್ನೆಯದಲ್ಲ. ನಮ್ಮ ಶಬರಿಮಲೆಯಿಂದ ಹಿಡಿದು, ಈ ರೀತಿ ನಮ್ಮ ತಿರುಪತಿ ದೇವಸ್ಥಾನದಿಂದ ಹಿಡಿದು, ನಮ್ಮ ಉಡುಪಿ ಕ್ಷೇತ್ರದಿಂದ ಹಿಡಿದು, ಹೀಗೆ ಬಹಳಷ್ಟು ಕ್ಷೇತ್ರಗಳಲ್ಲಿ ಈ ರೀತಿ ಆಗ್ತಾನೆ ಇದೆ. ಏನ್ ಕಾರಣ ಅಂತ ಪ್ರಶ್ನೆ. ಯಾಕಂದ್ರೆ ಒಂದು ಧರ್ಮದ ಮೇಲೆ ನಿರಂತರ ಅದರ ಮುಂದುವರಿದ ಭಾಗವೋ ಇದು, ಅಥವಾ ಏನ್ ಸರ್, ಏನ್ ಹೇಳ್ತೀರಿ? ನಮ್ಮ ದೃಷ್ಟಿಯಲ್ಲಿ ಇದು ಒಂದು ವಿಶೇಷವಾದಂತಹ ಷಡ್ಯಂತ್ರ. ಇದರಲ್ಲಿ ಎದುರಿಗೆ ಕಾಣತಕ್ಕಂತಹ ವ್ಯಕ್ತಿಗಳು ಕೆಲವೇ ಇದ್ರೂ ಕೂಡ ಇದರ ಹಿಂದೆ ದೊಡ್ಡ ಶಕ್ತಿ, ಆರ್ಥಿಕ ಶಕ್ತಿ, ಒಂದು ಪಿತೂರಿ ನಡೆದಿದೆ ಎನ್ನುವಂತಹದ್ದು ಹಲವು ದಿನಗಳಿಂದ ವೀಕ್ಷಕರಿಗೆ ನಮಗೆ ಮನದಟ್ಟಾಗ್ತಾ ಇದೆ. ಈ ಮಾಧ್ಯಮಗಳ ಮೇಲೆ ನಂಬಿಕೊಳ್ಳುವಂಥ ಯುವಜನತೆ ಒಂದು ಕಾಲದಲ್ಲಿ ಆ ಕ್ಷೇತ್ರದ ಹಿರಿಮೆ, ನಮ್ಮ ಧರ್ಮದ ಹಿರಿಮೆಗಳು ಜನ ತಿಳ್ಕೊಂಡಿದ್ರು. ಇವತ್ತೇನು ಅಂತಂದರೆ, ಪತ್ರಿಕೆಗಳನ್ನು ಬಾಕಿ ಯಾವುದನ್ನ ಅಭ್ಯಾಸ ಮಾಡದೆ
ಕೇವಲ ಮಾಧ್ಯಮಗಳಲ್ಲಿ ಏನು ಬರ್ತದೆ ಅದನ್ನೇ ನಂಬಿಸುವಂತಹದ್ದು, ಅನಂತರ ಅದನ್ನು ಪ್ರಚಾರ ಮಾಡುವಂತಹದ್ದು ಒಂದು ಕೆಟ್ಟ ಗೀಳು ನಮ್ಮ ಸಮಾಜದಲ್ಲಿ ಕಾಣ್ತಾ ಇದೆ. ಒಂದು ಕಾರಣ ಅದೂ ಇರ್ಬೋದು. ಯಾಕೆ ಅಂತಂದರೆ ಮುಖ್ಯವಾಗಿ ಯುವಕರ ಬಗ್ಗೆ ತೀಕ್ಷ್ಣ ಪ್ರತಿಕ್ರಿಯೆಗೆ ಅದಕ್ಕೆ ತೋರಿಸಲಿಕ್ಕೆ ಕಾರಣ ಏನು ಅಂತಂದರೆ ಎಲ್ಲಿಗೋ ಅನ್ಯಾಯ ಆಗಿದೆ. ಎಷ್ಟೋ ಸಮಯಗಳಿಂದ ನೂರಾರು ಹೆಣ್ಣು ಮಕ್ಕಳು, ನೂರಾರು ಜನ ಸತ್ತಿದ್ದಾರೆ. ಅದಕ್ಕೆ ಒಂದು ಪರಿಸಮಾಪ್ತಿ ಏನಾದರೂ ಆಗಬೇಕು ಎನ್ನತಕ್ಕಂಥ ಈ ತುಳಿತವನ್ನು, ಭಾವನೆಯನ್ನು ಜನರ ಮನಸ್ಸಿನಲ್ಲಿ ಬಿತ್ತಲಿಕ್ಕೆ ಈ ಮಾಧ್ಯಮಗಳು ಬಹಳಷ್ಟು ಯಶಸ್ವಿಯಾಗಿವೆ. ನಾವು ಎಷ್ಟು ರೀತಿಯಲ್ಲಿ ಕೂಡ ಇದನ್ನು ವಿಚಾರ ಮಾಡಿ ಇದರ ಸತ್ಯಾಸತ್ಯತೆಯನ್ನು ವಿಶೇಷ ರೂಪದಲ್ಲಿ ನಾವು ಪರಾಂಬರಿಸಬೇಕು ಎನ್ನುವಂಥ ಮನೋಭೀಕೆ ಇದ್ದರೂ ಕೂಡ ಸರ್ಕಾರ SIT ಅನ್ನು ನಿರ್ಮಾಣ ಮಾಡ್ತದೆ. ಅದಕ್ಕೆ ವಿಶೇಷ ಯಾರಿಗೂ ಗೊತ್ತಿಲ್ಲ ಅವರಿಗೆ ಎಷ್ಟು ಪವರ್ ಇದೆ, ಯಾವುದು ಏನೂ ಗೊತ್ತಿಲ್ಲ. ಈ ವಿಚಾರಣೆ ನಡೀತಾ ಇದ್ದಾಗ ನಮ್ಮ ಜನ ಮೂಕ ಪ್ರೇಕ್ಷಕರಾಗಿ ನಾವು ಕೂತ್ಕೊಳ್ತೇವೆ. ಯಾಕೆಂದರೆ ಮಧ್ಯದಲ್ಲಿ ನಾವು ಮೂಗು ತೋರಿಸಬಾರ್ದು, ಸತ್ಯ ಹೊರಗೆ ಬರಲಿ ಅಂತೇಳಿ. ನಿಜ. ಅದು ಏನಾಗಿದೆ, ನಮ್ಮ ದೌರ್ಬಲ್ಯವಾಗಿ ಪರಿಗಣಿಸಿದೆ. ಈಗ ಬೆಟರ್ ಲೇಟ್ ದೆನ್ ನೆವರ್ ಎನ್ನತಕ್ಕಂಥ ಮಟ್ಟಿಗೆ ನಮ್ಮ ಸಮಾಜ, ಹಿಂದೂ ಸಮಾಜ ಇವತ್ತು ಬಂದಿದೆ. ಅದಕ್ಕೋಸ್ಕರ ನಾವು ಇವತ್ತು ಎಚ್ಚರಗೊಳ್ಳಲೇಬೇಕು, ಎಚ್ಚರಗೊಂಡಿದ್ದೇವೆ ಎನ್ನುವಂಥ ವಿಚಾರವನ್ನು ಇಲ್ಲಿ ನೀವು ಅರ್ಥ ಮಾಡಿಕೊಳ್ಳಿ. ಎಸ್ ಸರ್, ಬರ್ತೀನಿ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ 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 ಸರ್, ತಮ್ಮ ಹೆಸರು ಎಲ್ಲಿಂದ ಸರ್? ಗಿರೀಶ್ ಬಂಟ್ವಾಳ ಅಂತ. ಗಿರೀಶ್ ಬಂಟ್ವಾಳದಿಂದ. ಎಸ್ ಸರ್, ಗಿರೀಶ್ ಸರ್ ಮಾತಾಡಿ ಸರ್, ಏನ್ ಹೇಳ್ತೀರಾ ಸರ್? ನಮಸ್ತೆ ಪುರಾಣಜಿ. ನಮಸ್ತೆ. ನಮಸ್ತೆ. ಹೇಳಿ ಹೇಳಿ. ನೋಡಿ ದೇವಸ್ಥಾನ. ಹಲೋ ಮಾತಾಡಿ ಸರ್, ಮಾತಾಡಿ ಸರ್. ನೋಡಿ, ಈಗ ಪರಮ ಪೂಜ್ಯ ಕಾವಂದರ ಬಗ್ಗೆ ಇಷ್ಟು ಹೇಳ್ತಾರೆ ಇವರು. ಅವರ ಕೆಲಸ ಕಾರ್ಯಗಳ ಬಗ್ಗೆ ನಿಮ್ಗೆ ಗೊತ್ತಿದೆಯಾ? ಏನ್ ಕೆಲಸ ಮಾಡಿದಾರಂತವ್ರು? ಹಲೋ, ಹೇಳಿ ಹೇಳಿ ಸರ್, ಮಾತಾಡಿ ಕೇಳ್ತಾ ಇದೆ. ಹೌದೌದು. ನೋಡಿ, ಮಧ್ಯವರ್ಜನ ಶಿಬಿರದಿಂದ ಹಿಡಿದು ಯಾವುದು ಎಷ್ಟೋ ಕೆರೆಗಳ ಅಭಿವೃದ್ಧಿ ಮಾಡಿದ್ದಾರೆ ರಾಜ್ಯದಲ್ಲಿ. ಮಧ್ಯವರ್ಧನ ಶಿಬಿರ ಮಾಡಿದ್ದಾರೆ, ಸಾಮೂಹಿಕ ವಿವಾಹ ಮಾಡಿದ್ದಾರೆ, ಎಷ್ಟೋ ಶಾಲಾ ಕಾಲೇಜುಗಳಿಗೆ ಪಾಳು ಬಿದ್ದ ಇದು ಕೆರೆಗಳ ಪುನಶ್ಚೇತನ ಮಾಡಿದ್ದಾರೆ ಅವರು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಎಷ್ಟೋ ಬಡ ಜನರಿಗೆ ಹೆಲ್ಪ್ ಮಾಡಿದ್ದಾರೆ ನೋಡಿ. ಹಲೋ. ಈಗ ನೋಡಿ, ಒಂದು ಕ್ಷೇತ್ರದ ವಿಚಾರವಾಗಿ, ಅಂದ್ರೆ ನಾವು ಕ್ಷೇತ್ರದ ವಿಚಾರವಾಗಿ ಮಾತಾಡಿದಾಗ, ಒಂದು ಕ್ಷೇತ್ರಕ್ಕೆ ಒಂದು ಕ್ಷೇತ್ರ ಅಂತ ಬಂದಾಗ ಅಲ್ಲಿ ಬಹಳಷ್ಟು ಲಕ್ಷಾಂತರ ಭಕ್ತರಿರ್ತಾರೆ, ಕೋಟ್ಯಾಂತರ ನಂಬಿಕೆಗಳಿರ್ತದೆ. ಸೊ ಆ ಒಂದು ವಿಚಾರದ ಮೇಲೆ ಆಗಿರುವಂತಹ ಒಂದು ಪ್ರಹಾರವನ್ನ ನಾವು ಮಾತಾಡ್ತಿದ್ವಿ. ಏನ್ ಹೇಳ್ತೀವಿ ಆ ಒಂದು ವಿಚಾರದ? ನೋಡಿ, ಧರ್ಮಸ್ಥಳ ಅಂತ ಹೇಳಿದ್ರೆ ಇಡೀ ದೇಶ ಅಂದ್ರೆ ವಿಶ್ವವಿಖ್ಯಾತವಾದ ದೇವಸ್ಥಾನ ಅದು. ಹಿಂದೂಗಳ ಶ್ರದ್ಧಾ ಕೇಂದ್ರ. ನೋಡಿ, ದೇಶದಲ್ಲಿ ಆಗುವಂತಹ ಈಗ ಎಷ್ಟೋ ಮಠ ಮಂದಿರಗಳ ಮೇಲೆ ದಾಳಿ ಆಗ್ತಾ ಉಂಟು ಇವರದ್ದು. ಹಿಂದೂ ಸಮಾಜ ಇನ್ನು ಇದಕ್ಕಿಂತ ಜಾಸ್ತಿ ಎಚ್ಚೆತ್ತುಕೊಳ್ಬೇಕು. ಮುಂದಿನ ದಿನಗಳಲ್ಲಿ ಎಡಪಂಥೀಯರ ಹಲೋ, ಮಾತಾಡಿ ಸರ್, ಕೇಳ್ತಾ ಇದೆ. ಎಡಪಂಥೀಯರ ದಾಳಿ ಇನ್ನಷ್ಟು ಜಾಸ್ತಿ ಆಗ್ತಾ ಇದೆ. ಹಿಂದೂ ಸಮಾಜ ಜಾಗೃತ ಆಗಬೇಕು ಅಷ್ಟೇ. ಥ್ಯಾಂಕ್ ಯು, ಧನ್ಯವಾದ ಸರ್. ಜೊತೆಗೆ ನಾನು ಮತ್ತೊಂದು ಕರೆ ತೆಗೆದುಕೊಳ್ತೇನೆ ಬಿಫೋರ್ ದಟ್. ಎಸ್ ಸರ್, ಇಲ್ಲಿ ನೇರವಾಗಿ ನಾವು ಹೇಳ್ತಾ ಇರುವಂತದ್ದು ಯಾವುದೋ ಒಂದು ವಿಚಾರದ ಬಗ್ಗೆ ನಾವು ಮಾತಾಡ್ತಿಲ್ಲ. ನೇರವಾಗಿ ಮಾತಾಡ್ತಿರೋದು ಇದು ಕ್ಷೇತ್ರ, ಒಂದು ನಂಬಿಕೆಯ ಮೇಲೆ ಟಾರ್ಗೆಟ್ ಆಗಿರುವಂತ ಸತ್ಯ. ಅಂದ್ರೆ ಇದು ಮುಂದುವರೆದ ಭಾಗವಾ, ಯಾಕಂದ್ರೆ ಶಬರಿಮಲೆ ಆಯ್ತು, ಇದಾಯ್ತು, ಸೊ ಹೀಗೆ ತಿರುಪತಿ, ಉಡುಪಿ, ಕಟೀಲು, ಸೊ ಹೀಗೆ ಅದ್ರ ಮುಂದುವರೆದ ಭಾಗವಾಗ್ತಾ ಇದೆಯಾ ಇದು ಡೈರೆಕ್ಟ್ಲಿ? ನಮ್ಮ ಅನಿಸಿಕೆ ಸತ್ಯ. ಯಾಕೆ ಅಂತಂದ್ರೆ ಧರ್ಮಸ್ಥಳದಂತಹ ಒಂದು ಪ್ರತಿಷ್ಠಿತ ಜಾಗ ಇಡೀ ಜಗತ್ತಿಗೆ ಒಂದು ಮುಖ ಕನ್ನಡಿ. ಒಂದು ಧರ್ಮಕ್ಷೇತ್ರ ಏನು ಸಾಮಾಜಿಕವಾಗಿ ಏನು ಕೆಲಸ ಮಾಡಬಹುದು ಎನ್ನುವುದನ್ನ ತೋರಿಸಿಕೊಟ್ಟಂತಹದ್ದು ಕ್ಷೇತ್ರ ಧರ್ಮಸ್ಥಳ. ಎಲ್ಲ ರಂಗದಲ್ಲಿ, ಕೇವಲ ಧಾರ್ಮಿಕ ಮಾತ್ರ ಅಲ್ಲ, ಸಾಮಾಜಿಕ, ಶೈಕ್ಷಣಿಕ, ಎಲ್ಲ ರಂಗದಲ್ಲಿಯೂ ಕೂಡ ಒಂದು ಧರ್ಮಕ್ಷೇತ್ರ ಯಾವ ರೀತಿಯಲ್ಲಿ ಸಮಾಜಕ್ಕೆ ಪೂರಕವಾಗಿ ಕೆಲಸ ಮಾಡಬಹುದು ಅಂತೇಳಿ ಅದರಿಂದಾಗಿ ನಾನು ಹೇಳ್ತೇನೆ, ಆ ಕ್ಷೇತ್ರದ ಕಾರ್ಯಚಟುವಟಿಕೆ ಆಗಿ ಕೆಲವು ಜನಗಳಿಗೆ ಅವರ ಕೆಲಸ ಮಾಡಲಿಕ್ಕೆ ಅಲ್ಲಿ ತೊಂದರೆ ಆಯಿತು. ಮತಾಂತರವಾಗಲಿ ಅಥವಾ ಬೇರೆ ಬೇರೆ ರೀತಿಯ ಈ ಎಡಿಕ್ಷನ್ ಆಗಲಿ, ಡ್ರಗ್ ಆಗಲಿ, ಇದಕ್ಕೆಲ್ಲ
ಒಂದು ಕಡಿವಾಣ ಹಾಕುವಂತಹ ಪ್ರಯತ್ನ ಕ್ಷೇತ್ರದಿಂದ ಆಗಿದೆ. ಅದನ್ನು ಸಹಿಸಲಿಕ್ಕೆ ಆಗದಂತಹ ವ್ಯಕ್ತಿಗಳು ವಿನಾಕಾರಣ ಅದಕ್ಕೊಂದು ಅಪಕೀರ್ತಿ ತರಬೇಕು ಎನ್ನತಕ್ಕಂತಹ ವಿಚಾರವನ್ನು ಮಾಡಿ ವ್ಯವಸ್ಥಿತವಾದಂಥ ಷಡ್ಯಂತ್ರ ಇದರ ಹಿಂದೆ ನಡೆದಿದೆ ಎನ್ನುವಂಥದ್ದು ಸತ್ಯ. ಓಕೆ ಓಕೆ ಎಸ್ ಸರ್, ತಾವೇನು ಹೇಳ್ತೀರಾ ಸರ್? ಯಾಕಂದ್ರೆ ನೇರವಾಗಿ ಇಲ್ಲಿ ಒಂದು ಕ್ಷೇತ್ರವನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂಥದ್ದು. ಯಾಕಂದ್ರೆ ಇಲ್ಲಿ SIT ಅವರು ಬಂದ್ರು ಅಗ್ದ್ರು ಇದೆಲ್ಲವೂ ಕೂಡ ನಾವು ನೋಡಿದೀವಿ. ಆ ಒಂದು ಜಾಗ, ಆ ಒಂದು ಬಾಹುಬಲಿ ಬೆಟ್ಟದಿಂದ ಹಿಡಿದು ನಾವು ಆ ಒಂದು ಮಣ್ಣನ್ನ ಯಾವ ರೀತಿ ಒಂದು ಸತ್ಯ ಧರ್ಮ ಇರುವಂತಹ ಮಣ್ಣು ಅಂತ ನಿಟ್ಟಿನಲ್ಲಿ ನಾವು ಅದನ್ನು ಆರಾಧನೆ ಮಾಡ್ಕೊಂಡು ಬರ್ತಾ ಇರ್ತೀವಿ. ಇದೆಲ್ಲವೂ ಕೂಡ ಬಹಳಷ್ಟು ಜನರಿಗೆ ಘಾಸಿ ಆಯಿತು. ನಾವು ಎಲ್ಲಿ ತನಕ ಅಂತ ಬಂದಾಗ ಎಲ್ಲೂ ಕೂಡ ಮಾತಾಡಿಲ್ಲ. ಅಂದರೆ ಈ ಇನ್ವೆಸ್ಟಿಗೇಷನ್ ಆಗ್ತಿರುವಂಥ ಸಂದರ್ಭಗಳು ಎಲ್ಲೂ ಕೂಡ ನಾವುಗಳು ಮಾತಾಡಿಲ್ಲ, ಕಾವಂದರು ಕೂಡ ಮಾತಾಡಿಲ್ಲ. ಯಾಕಂದರೆ ಸತ್ಯ ಹೊರಗೆ ಬರಲಿ ಅನ್ನೋಂಥದ್ದು ಮಾತು. ಮೊನ್ನೆ ತಾನೇ ಅವರು ರಾಷ್ಟ್ರೀಯ ಮಾಧ್ಯಮಕ್ಕೆ ಕೊಟ್ಟಿರುವಂತಹ ಒಂದು ಮಾಧ್ಯಮಗೋಷ್ಠಿಯಲ್ಲಿ ಮಾತಾಡಿದಾಗ ನಾವು ಎಲ್ಲೂ ಕೂಡ ಮಾತಾಡಿಲ್ಲ. ಯಾಕಂದರೆ ಸತ್ಯ ಹೊರಗೆ ಬರಬೇಕು ಅನ್ನೋಂಥ ನಿಟ್ಟಿದೆ. ಆದರೆ ಏನೂ ಬಂದಿಲ್ಲ, ಆದರೂ ಕೂಡ ಇನ್ನೂ ಕೂಡ ಆರೋಪ ಆಪಾದನೆಗಳು ಎಷ್ಟು ಸಹಿಸೋಣ ಅನ್ನೋ ಪ್ರಶ್ನೆ. ಬಹುಶಃ ತಮ್ಮ ಒಂದು ಹೊರ ಪ್ರತಿಭಟನೆ ಅಥವಾ ತಮ್ಮ ಒಂದು ನಾಳಿನ ಸಭೆಯು ಕೂಡ ಇದೇ ಇರಬಹುದು. ಏನು ಹೇಳ್ತೀರಾ ಸರ್, ಡೈರೆಕ್ಟ್ ಟಾರ್ಗೆಟ್ ಆಗ್ತಾ ಇದೆಯಾ ಒಂದು ಧರ್ಮ? ಹೇಗೆ ಒಂದು ಧರ್ಮ ಡೈರೆಕ್ಟ್ ಟಾರ್ಗೆಟ್ ಆಗ್ತಾ ಇದೆ ಅಂತ ಹೇಳುವಂಥ ಭಾವನೆ ನಮಗೆ ಬರ್ತಾ ಇದೆ. ಇದು ನಮ್ಮ ಸನಾತನ ಸಂಸ್ಕೃತಿಯ, ನಮ್ಮ ಭಾರತೀಯ ಪರಂಪರೆಯ ಅಸ್ತಿತ್ವದ ಮೇಲೆ ಆಗ್ತಿರುವಂಥ ಒಂದರ್ಥದ ಮಿಸೈಲ್ ದಾಳಿ. ನಾವು ಇದನ್ನು ತಿಳಿದುಕೊಳ್ಳಬೇಕು. ಒಂದು ರಾಷ್ಟ್ರ, ನಾವು ಹೊರ ರಾಷ್ಟ್ರಗಳ ಯುದ್ಧಗಳನ್ನು ನೋಡ್ತೇವೆ. ಮಿಸೈಲ್ ಬಿದ್ದಾಗ ಅದು ಕೇವಲ ಒಂದು ಜನಾಂಗ, ಒಂದು ವ್ಯವಸ್ಥೆಯನ್ನೆಲ್ಲ ನಾಶ ಮಾಡೋದು, ನಮ್ಮ ವ್ಯವಸ್ಥೆಯನ್ನೇ. ನಮಗೆ ಈಗ ಒಂದು ಎಲ್ಲರೂ ಅಂತ ನಾನು ಹೇಳೋದಿಲ್ಲ, ಒಂದು ವರ್ಗದ ಜನರಿಗೆ ಅಲ್ಲಿ ಉತ್ಪತನ ಆದಾಗ JCB ತಂದು ಅಗಿಯುವಂಥ ಸನ್ನಿವೇಶವಾದರೂ ಯಾಕೆ ಅಂತ ಹೇಳುವಂಥದ್ದನ್ನು ಯಾರು ಯೋಚನೆ ಮಾಡಲಿಲ್ಲ. ಸಂವಿಧಾನ ಇಲ್ವಾ ನಮಗೆ? ಕಾನೂನು ಇಲ್ವಾ? ಆರಕ್ಷಕ ವ್ಯವಸ್ಥೆಗಳು ಇಲ್ವಾ? ಇಲ್ಲಿರುವ ವ್ಯವಸ್ಥೆಗಳ ಮೇಲೆ ನಮಗೆ ನಂಬಿಕೆ ಇಲ್ವಾ? ಪ್ರಥಮವಾಗಿ ಅದಕ್ಕೆ SCT ರಚನೆ ಬೇರೆ ಮಗದೊಮ್ಮೆ ಅವಶ್ಯಕತೆ ಇದೆ. SCT, CBI ಮತ್ತು ಮುಂದಕ್ಕೆ ಎಲ್ಲಿ ಹೋಗ್ತೇವೆ ನಾವು? ಅಂತ ಯಾವುದು ಅವಾಂತರಗಳು ಇಲ್ಲ. ಖಡಾಖಂಡಿತವಾಗಿ ಇಲ್ಲಿಯ ವ್ಯವಸ್ಥೆಗೆ ನಾವು ಪರಿಪೂರ್ಣವಾದಂಥ ನಂಬಿಕೆ ಇಟ್ಟಾಗ ಅವರು ಖಂಡಿತ ಮಾಡಿಯೇ ಮಾಡ್ತಾರೆ. ಇಟ್ಟಾಗ ಇಂತಹ ಒಂದು ಅವಾಂತರಗಳು ಆಗುವುದಿಲ್ಲ. ಇದು ಒಂದು ಅರ್ಥದಲ್ಲಿ ನಾವು ಯಾವುದೋ ಒಂದು ಮಸಾಲಾ ಸಿನಿಮಾವನ್ನು ನೋಡಿಕೊಂಡು ನಾವು ಆನಂದಿಸುವಂಥ ಒಂದು ಮನೋಭೂಮಿಕೆಗೆ, ಒಂದು ಮನೋಭ್ರಾಂತಿಗೆ ನಾವು ಒಳಗಾಗ್ತಾ ಇದ್ದೇವೆ. ನಾವು ಹಾಗಾಗಬಾರ್ದು, ಹಾಗಾಗಲೇಬಾರ್ದು. ಧರ್ಮಸ್ಥಳ ಅಂತ ಹೇಳುವಂಥದ್ದು ನಾನು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ 4-5 ಅವಧಿಯಲ್ಲಿ ನಾನು ಮಾಡಿದವ. ಎಲ್ಲ ರೀತಿಯ ಒಂದು ಸಮೂಹವನ್ನು ಒಂದುಗೂಡಿ ನಾವು ಇಲ್ಲಿಯ ಸಾಹಿತ್ಯದ, ನಮ್ಮ ಭಾರತೀಯತೆಯ, ಸನಾತನ ಸಂಸ್ಕೃತಿಯ ಪ್ರತೀಕದ ಅನಾವರಣ ಆಗ್ತಿರುವಂಥ ಪವಿತ್ರ ದೇಶ ಇದು. ಇವತ್ತು ನಿನ್ನೆಲ್ಲ ನೀವು ಯಾವುದೇ ಕಾಲದಿಂದ ನೀವು ತೆಗೆದುಕೊಳ್ಳಿ, ಯಾವುದೋ ಸಾವಿರಾರು ವರ್ಷಗಳ ಪರಕೀಯ ಆಕ್ರಮಣ ನಡೆದರೂ ನಮ್ಮ ದೇಶದ ಸನಾತನ ಸಂಸ್ಥೆಯ ಅಸ್ತಿತ್ವಕ್ಕೆ ಯಾವತ್ತೂ ಧಕ್ಕೆ ಬರಲಿಲ್ಲ. ಇವತ್ತು ಬಹಳ ಆಶ್ಚರ್ಯ ಆಗುವುದು, ಮುಖವನ್ನು ಮುಚ್ಚಿಕೊಂಡು ಒಬ್ಬ ವ್ಯಕ್ತಿ ನಮ್ಮ ಒಂದು ವ್ಯವಸ್ಥೆ, ನಮ್ಮ ಒಂದು ಸಂವಿಧಾನದ ವ್ಯವಸ್ಥೆ ಮೇಲೆ ಸವಾಲು ಎನ್ನುವ ರೀತಿಯಲ್ಲಿ ಬಹುಶಃ ಪುರಾಣದಲ್ಲೂ ಕಾಣಲಿಲ್ಲ, ಸ್ವಾತಂತ್ರ್ಯ ಪೂರ್ವದಲ್ಲೂ ಕಾಣಲಿಲ್ಲ, ತುರ್ತು ಪರಿಸ್ಥಿತಿಯ ಕಾಲದಲ್ಲೂ ಕಾಣಲಿಲ್ಲ. ಹೆಚ್ಚಿನ ಹಿರಿಯರು ಹೇಳ್ತಾ ಇದ್ರು, ಇದು ಎಂಥದಪ್ಪ, ಒಂದು ದಾದಪ್ಪ ಅಂತ. ಯಾಕೆ ಇಂಥದ್ದು ಆಗ್ತಾ ಇದೆ? ಜಾಗೃತ ಸಮಾಜ ಜಾಗೃತವಾಗಬೇಕು. ನಾವು ಜಾಗೃತರಾಗಿದ್ದುಕೊಂಡು ಸರ್ವ ವ್ಯವಸ್ಥೆಗಳನ್ನು, ನಾನೊಂದು 15-20 ವರ್ಷ ಹಿಂದೆ ನೀವು ಕರೀಂ ಖಾನ್ ಅಂತ ಕೇಳಿರಬೇಕು, ದೊಡ್ಡ ಕವಿಗಳು, ದೊಡ್ಡ ಸಿನಿಮಾ ಪದ್ಯದ್ದು ಅತ್ಯದ್ಭುತವಾದಂಥ ಭಕ್ತಿ ಸಂಗೀತ ಮೊದಲುಕೊಂಡು ಸಂಗೀತಗಳು ಬರೆದವರು, ಮೂಲತಃ ಸಕಲೇಶ್ಪುರದವರು. ಅವರು ಆಕಾಶವಾಣಿ ಸಂದರ್ಶನದಲ್ಲಿ ಹೇಳಿದಂಥ ಒಂದು ಮಾತು, ನನಗೆ ಹೇಗೆ ಈ ಜ್ಞಾನ ಬಂತು ಅಂತ ಹೇಳಿದರೆ, ಪ್ರತಿ ವರ್ಷ ನಡೀತಿರುವಂಥ ಸರ್ವಧರ್ಮ ಸಮ್ಮೇಳನ ಧರ್ಮಸ್ಥಳ, ಈ ಪ್ರದೇಶ ತಮಿಳುನಾಡಿನಲ್ಲಿ ಆಗ್ತಿರುವಂಥ ಯಾವತ್ತು ಹರಿಕತೆಗಳು, ಯಾವತ್ತು ಯಕ್ಷಗಾನಗಳು ನಮ್ಮ ಈ ಸಂಸ್ಕೃತಿಯನ್ನು, ಮಾತೃ ಸಂಸ್ಕೃತಿಯನ್ನು ಉದ್ದೀಪನ ಮಾಡುವಂಥ ಜ್ಞಾನವನ್ನು ನನಗೆ ಕೊಟ್ಟಿದೆ ಅಂತ. ಇಂತಹ ಲಕ್ಷಾಂತರ ಜನ ಇಲ್ಲಿಂದ ಜ್ಞಾನವನ್ನು ಪಡೆದುಕೊಂಡು ಕ್ಷೇತ್ರ ಧರ್ಮಸ್ಥಳ ಇರ್ಬೋದು, ಕ್ಷೇತ್ರ ಉಡುಪಿ ಇರ್ಬೋದು, ಇಲ್ಲಿಯ ಪರಂಪರೆ, ಇಲ್ಲಿಯ ಅನ್ನದಾಸೋಹ, ಇವತ್ತು ಇಡೀ ಜಗತ್ತು ಇದನ್ನು ಅನುಸರಿಸ್ತಾ ಇದೆ. ಅಂತಹದರಲ್ಲಿ ಬಹುಶಃ ಅದರ ಜೊತೆಗೆ ನಾವು ಒಂದು ಯೋಚನೆ ಮಾಡಬೇಕು. ನಮ್ಮ ಆರ್ಥಿಕತೆ ಇವತ್ತೇನೇ ಭಾಷೆಯಲ್ಲಿ ಟೆಂಪಲ್ ಟೂರಿಸಂ ಅಂತ ಹೇಳ್ತಾರೆ, ನಮ್ಮ ಇಡೀ ಆರ್ಥಿಕತೆ ಇದು ಮೇಲೆ ಹೋಗುವಾಗ ಒಂದರ್ಥದ ಹೊರ ರಾಷ್ಟ್ರದವರ ಒಂದು ರೀತಿಯ ಹುನ್ನಾರು ಇರಲಿಕ್ಕೆ ಸಾಕು. ಈ ಭಾರತದ ರಾಷ್ಟ್ರೀಯತೆಯ ವ್ಯವಸ್ಥೆಗೆ, ಭಾರತದ ಉದಾಹರಣೆಗೆ ಮೊನ್ನೆ ಕುಂಭಮೇಳ ಆದಾಗ ಒಂದೇ ಸಲ ಕೋಟ್ಯಂತರ ಜನ ಬಂದಾಗ ಇಡೀ ಪ್ರಪಂಚದ ಆರ್ಥಿಕತೆಯ ಗ್ರಾಫ್ ಅದು ಮೇಲೆ ಹೋಗಿತ್ತಂತೆ. ಯಾಕೆ ನಾವು ಹಾಗೂ ತಿಳ್ಕೊಳ್ಬಾರ್ದು? ಅವರ ಒಂದು ನಿಯೋಜಿತವಾದಂಥ ವ್ಯವಸ್ಥೆ, ನಮ್ಮಲ್ಲಿ ತುಳುವಿನಲ್ಲಿ ಹೇಳ್ತಾರೆ ಬೊಟ್ಟು ನೋಡುದು ಅಂತ. ಬೊಟ್ಟಿ ನೋಡುವಾಗ
ಕ್ಷೇತ್ರವನ್ನೇ ಧರ್ಮಸ್ಥಳವನ್ನೇ ಟಾರ್ಗೆಟ್ ಇಟ್ಟು ಬುಟ್ಟಿ ನೋಡಿದ್ದಾರೆ. ಭಾಳ ಹಿಂದೆ ಸಣ್ಣ ಸಣ್ಣ ಬುಟ್ಟಿ ನೋಡಿದ್ದಾರೆ. ಉಡುಪಿಯಲ್ಲಿ ಅಷ್ಟಮಠದ ಪೂಜ್ಯ ಪೇಜಾವರ್ಷಿಗಳ ಬಗ್ಗೆ ಈ ಥರದ ಅವಾಂತರಗಳು, ಕಟೀಲ್ನ ಬಗ್ಗೆ, ತಿರುಪತಿಯ ಬಗ್ಗೆ, 7 ಬೆಟ್ಟಗಳು ನಮ್ಮದಲ್ಲ. ಅಂದರೆ ಸಾಮಾನ್ಯರಿಗೆ ಇದು ಅರ್ಥ ಆಗುವುದಿಲ್ಲ. ಹೋರಾಟ ಮಾಡಬೇಕಾದ್ರೆ ಇಡೀ ದಿನ ರಸ್ತೆಯಲ್ಲಿ ಇರಲಿಕ್ಕಾಗ್ತದಾ? ಬಹುಶಃ ಈ ದೃಷ್ಟಿಯಿಂದ ಕಾನೂನಿನ ಪರಿಪಾಲಕರು ಮತ್ತು ನಮ್ಮ ಆಡಳಿತದ ವ್ಯವಸ್ಥೆಗಳ ಒಂದರ್ಥದ ಔದಾಸೀನ್ಯವು ಇಂಥ ಪ್ರಕ್ರಿಯೆಗೆ ಕಾರಣವಾಗಿದೆಯೇನೋ. ಇಲ್ಲದಿದ್ದರೆ ಮುಸುಕುದಾರಿ ನಮಗೇನು ಅದರಲ್ಲಿ ಭಯ ಏನಿಲ್ಲ. ಇವತ್ತು ಪಾರದರ್ಶಕ 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 ಅಂತ ಹೇಳ್ತಾರೆ. ಶ್ವೇತಪತ್ರ ಹೊರಡಿಸಬೇಕು ಅಂತ ನಮ್ಮ ಸಂಸತ್ನ ವ್ಯವಸ್ಥೆಗಳಲ್ಲಿ ಇದೆ. ಎಲ್ಲವೂ ಪಾರದರ್ಶಕವಾಗಿರುವಾಗ ಈ ಅಪಾರದರ್ಶಕವಾದ ಚಂದಮಾಮ ಕಥೆಯ ರೀತಿಯ ವ್ಯವಸ್ಥೆಗಳು ಕಣ್ಣ ಮುಂದೆ ಯಾಕೆ ಕಾಣ್ತಾ ಇದೆ? ಒಬ್ಬ ವ್ಯಕ್ತಿ ಪೂಜ್ಯ ವೀರೇಂದ್ರ ಹೆಗಡೆಯವರನ್ನು ಮುಂದಿಟ್ಟುಕೊಂಡು, ಯಾವುದೇ ವ್ಯಕ್ತಿ ಇರಲಿ, ಯಾವುದೇ XYZ ವ್ಯಕ್ತಿ, ಈ ಥರದ ತೇಜೋವದೆ, ಅವರ ಸಹನೆಗೆ ನಾವು ಮೆಚ್ಚಬೇಕು. ನಾವು ಯಾರ ಜೊತೆಗೆ ಹೋಲಿಸುವುದಲ್ಲ. ನಮ್ಮ ಪುರಾಣ ಕಥೆಗಳಲ್ಲೂ ಇಂಥದ್ದೇ ಬಂದದ್ದು. ನಾವು ಪ್ರಭು ಶ್ರೀ ರಾಮಚಂದ್ರನ ಕಥೆ ಇರ್ಬೋದು, ಕೃಷ್ಣನ ಮೇಲೂ ಆಪಾದನೆ ಬಂದದ್ದಿರ್ಬೋದು, ಎಲ್ಲ ವ್ಯವಸ್ಥೆಗಳಲ್ಲಿ ಈ ಸಹನೆ ಕೆಲವೊಮ್ಮೆ ನಮ್ಮ ದೌರ್ಬಲ್ಯ ಅಂತ ತಿಳ್ಕೊಳ್ತಾರೆ ಏನೋ ಗೊತ್ತಿಲ್ಲ. ಇನ್ನೊಂದು ಭಾರತದ ಯುದ್ಧಕ್ಕೆ ಅದು ಕಾರಣವಾಗಬಾರ್ದು. ನಾವು ಜಾಗೃತವಾಗಬೇಕು. ಎಲ್ಲ ಧರ್ಮವನ್ನು, ಎಲ್ಲ ವ್ಯವಸ್ಥೆಗಳನ್ನು, ಎಲ್ಲ ವಿಶ್ವದ ಚಿಂತನೆಗಳನ್ನು, ಸಂಸ್ಕೃತಿಯನ್ನು ಪ್ರೀತಿಸುವಂಥ, ಗೌರವಿಸುವ ದೇಶ ನಮ್ಮ ದೇಶ. ಬಹುಶಃ ಬಿಸ್ಮಿಲ್ಲಾ ಖಾನ್ ಅವರು ಇದಕ್ಕೆ ಹೋಗುವಾಗ, ಶಹನಾಯಿ ಹುದ್ದೆಗೆ ಹೋಗುವ ಮೊದಲು ಸರಸ್ವತಿ ಮಂದಿರಕ್ಕೆ ಹೋಗಿ ಅಲ್ಲಿ ಸೇವೆ ಮಾಡಿ ಅವರು ಕಾರ್ಯಕ್ರಮಕ್ಕೆ ಹೋಗ್ತಿದ್ರಂತೆ. ಅಂಥ ಪರಂಪರೆ ಇರುವ ದೇಶ ಇದು. ಪರಂಪರೆ ಇರುವ ದೇಶ. ನಮ್ಮಲ್ಲಿ ಅದು ಆ ಜಾತಿ ಈ ಜಾತಿ ಆ ಪರಂಪರೆ, ನಮ್ಮ ಮಾತೃ ಸಂಸ್ಕೃತಿ, ನಮ್ಮ ಕ್ರಮಗಳು ಒಂದೇ ಒಂದು ಬ್ರಾಹ್ಮಣ್ಯ ಅಂತಿದ್ರು ಇಲ್ಲಿಂದ ಕನ್ಯಾಕುಮಾರಿ ತನಕ ಬೇರೆ ಬೇರೆ ರೀತಿಯ ಬದುಕಿನ ರಂಗಗಳಿದೆ. ಹಾಗೆ ಎಲ್ಲ ಧರ್ಮದಲ್ಲೂ ಇದೆ. ಶಿಶುನಾಳ ಶರೀಫರನ್ನು ನಾವು ಮುಸ್ಲಿಂ ಆಗಿ ಕಾಣುವುದಿಲ್ಲ, ಕನಕದಾಸರನ್ನು ನಾವು ಕುರುಬಾಗಿ ಕಾಣುವುದಿಲ್ಲ. ನಮಗೆ ಮಾನ್ಯ ಮಾಡುವವರಂತ ಬಹುಶಃ ಈ ತಿಳುವಳಿಕೆಯ ಕೊರತೆಯನ್ನು ಗೊತ್ತಿಲ್ಲ. ಇದು ಬಹುಶಃ ಈ ಅವಾಂತರ ಇದು ದೊಡ್ಡ ಗಂಡಾಂತರಕ್ಕೆ ಕಾರಣವಾದೀತು. ಇದೊಂದು ದೊಡ್ಡ ಮಿಸೈಲ್. ಈ ಮಿಸೈಲ್ ಬಿದ್ದಾಗ ಕೇವಲ ನಾವು ಅಪೇಕ್ಷೆ ಪಟ್ಟವರು ನಾಶ ಆಗುವುದಲ್ಲ, ನಾವು ನಾಶ ಆಗ್ತೇವೆ ಅಂತ ಹೇಳುವ ಜಾಗೃತ ನಮ್ಮಲ್ಲಿ ಇಲ್ಲ ಅಂತ ಕಾಣುತ್ತದೆ. ಎಸ್ ಸರ್, ಬರ್ತೇನೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ಹಲೋ ಹಲೋ, ನಮಸ್ತೆ ಸರ್. ನಮಸ್ತೆ ಮೇಡಮ್, ತಮ್ಮ ಹೆಸರು ಇಲ್ಲಿಂದ ಮೇಡಮ್? ನಮಸ್ತೆ ನಿತಿನ್ ಅವರೇ, ಶ್ವೇತಾ ಪೂಜಾರಿ ಸುರತ್ಕಲ್ಲಿಂದ. ಶ್ವೇತಾ ಪೂಜಾರಿ ಸುರತ್ಕಲ್ಲಿಂದ. ನಮಸ್ತೆ ಮೇಡಮ್, ಮಾತಾಡಿ ಮೇಡಮ್, ಏನ್ ಹೇಳ್ತೀರಿ? ನೋಡಿ ನಿತಿನ್ ಅವರೇ, ನನ್ಗೆ ಗೊತ್ತಿರುವ ಪ್ರಕಾರ ಚಿಕ್ಕಂದಿನಿಂದ್ರೂ ಕೂಡ ಅಂದ್ರೆ ನಮ್ಮ ಹಿರಿಯರು ಏನ್ ಹೇಳ್ತಿದ್ರು ಅಂದ್ರೆ, ಏನಾದ್ರೂ ವಾಕ್ ದೋಷ ಅಥವಾ ಇಂತ ಸಮಸ್ಯೆಗಳಾದಾಗ ಕುಟುಂಬದಲ್ಲಿ ಧರ್ಮಸ್ಥಳದಲ್ಲಿ ಹೋಗಿ ತಪ್ಪು ಕಾಣಿಕೆಯನ್ನು ಹಾಕಿದಾಗ ಪರಿಹಾರ ಆಗ್ತದೆ ಅಂತ ಹೇಳಿ ನಮ್ಗೆಲ್ಲ ಹಿರಿಯರು ಹೇಳಿರುವಂತದ್ದು. ಅಂದ್ರೆ ಆಗಿನಿಂದ ಈಗಿನವರೆಗೂ ಕೂಡ ಅದನ್ನೇ ನಂಬಿಕೊಂಡು ಬಂದಿರುವಂತದ್ದು. ಅಲ್ಲಿ ಎಲ್ಲಿಯೂ ಕೂಡ ನನ್ನ ದೇವಸ್ಥಾನ ಜೈನ ಧರ್ಮದವರ ಆಡಳಿತದಲ್ಲಿದೆಯಾ ಅಥವಾ ಇನ್ನೊಬ್ಬರ ಆಡಳಿತದಲ್ಲಿದೆಯಾ ಅಂತ ಹೇಳಿ ಚರ್ಚೆ ಆಗ್ಲಿಲ್ಲ. ನಮ್ಗೆ ತಿಳಿದಿರುವಂತದ್ದು ಏನು, ನಾನು ಸನಾತನ ಹಿಂದೂ ಧರ್ಮದಲ್ಲಿದ್ದು ನಾನು ಅಣ್ಣಪ್ಪನನ್ನು ಮಂಜುನಾಥನನ್ನು ನಂಬ್ತೇನೆ, ನನಗೆ ಅದು ಮುಖ್ಯವೇ ಹೊರತು ಆ ದೇವಸ್ಥಾನವನ್ನು ಯಾವ ಆಡಳಿತ ಮಂಡಳಿಯವರು ನಿಭಾಯಿಸ್ತಿದ್ದಾರೆ ಅಂತ ಹೇಳಿ ನನಗೆ ಅದರ ಅಗತ್ಯತೆ ಇಲ್ಲ. ಒಂದು. ಎರಡನೇದಾಗಿ ಈ ಧರ್ಮಸ್ಥಳ ಅಂತ ಹೇಳ್ತಾರೆ, ಈಗ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡುವ ಉದ್ದೇಶದಿಂದಲೇ ಈ ಒಂದು ಎಡಪಂಥೀಯರ ಗುಂಪು ಏನಿದೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಬೇಕಾಬಿಟ್ಟಿಯಾಗಿ ಸುದ್ದಿಗಳನ್ನು ಹರಿಬಿಡುತ್ತಿರುವಂತದ್ದು. ಯಾಕೆಂತ ಹೇಳಿದ್ರೆ ನೋಡಿ ಸರಿ, ಇವರು ಅದರ ಸತ್ಯಾಸತ್ಯತೆಗಳನ್ನು ಎಷ್ಟೋ ವರ್ಷಗಳಿಂದ ವಿಡಿಯೋ ಇದೆ, ನಮ್ಮ ಬಳಿ ದಾಖಲೆ ಇದೆ, ಅದನ್ನೇ ಹೇಳಿಕೊಂಡು ಬಂದಿರುವಂತದ್ದೇ ವಿನಃ ಎಲ್ಲಿಯೂ ಕೂಡ ಆ ದಾಖಲೆಗಳನ್ನು ಕೂಡ ಸಬ್ಮಿಟ್ ಮಾಡ್ಲಿಲ್ಲ. ಸರಿ, ಮೀಡಿಯಾದವರಿಗೆ ಸಬ್ಮಿಟ್ ಮಾಡುದು ಬೇಡ, ಅಟ್ಲೀಸ್ಟ್ ಅದನ್ನು ಕಾನೂನಾತ್ಮಕವಾಗಿ ಸಬ್ಮಿಟ್ ಮಾಡ್ಲಿ, ಇವರು ಸರಿ ಅಂತ ಪ್ರೂವ್ ಮಾಡ್ಲಿ, ನಾವು ಇವರ ಪರ ನಿಂತ್ಕೊಳ್ತೇವೆ. ಇವತ್ತು ಚಿತ್ರದುರ್ಗದಲ್ಲಿ ಒಂದು ಹೆಣ್ಣು ಮಗಳಿಗೆ ಅತ್ಯಾಚಾರ ಹಾಕಿ ಸುಟ್ಟಾಕಿದ್ದಾರೆ, ಯಾಕೆ ಅದ್ರ ಬಗ್ಗೆ ಮಾತಾಡುದಿಲ್ಲ? ಯಾಕೆ ಅದ್ರ ಬಗ್ಗೆ ವಿಡಿಯೋ ಮಾಡುದಿಲ್ಲ? ಇವತ್ತು ಮಸೀದಿಯಲ್ಲಿ ಅಲ್ಲಿ ಒಬ್ಬ 5 ವರ್ಷದ ಮಗುವನ್ನು ಅತ್ಯಾಚಾರ ಮಾಡಿದ್ದಾನೆ, ಯಾಕೆ ಅದ್ರ ಬಗ್ಗೆ ಮಾತಾಡುದಿಲ್ಲ? ಯಾಕೆ ಅದ್ರ ಬಗ್ಗೆ ವಿಡಿಯೋ ಮಾಡುದಿಲ್ಲ? ಅಂದ್ರೆ ಇವರ ಉದ್ದೇಶ ಇಲ್ಲಿ ಈಗ ಈ ಧರ್ಮಸ್ಥಳ ಅಂತ ಹೇಳುವಂತದ್ದು ಏನು ಅಂತ ಹೇಳಿದ್ರೆ ಕೇವಲ ಮಂಗಳೂರು ಅಂತಲ್ಲ, ಎಲ್ಲಾ ಕಡೆಯಿಂದಲೂ ಅಂದ್ರೆ ಅನೇಕ ಕಡೆಗಳಿಂದ ಭಕ್ತಾದಿಗಳು ಬರುವಂತ ಇರುವುದು.
ಸೊ ಪ್ರತಿನಿತ್ಯ ಅಲ್ಲಿ ಅನ್ನದಾನ ಇರ್ಬಹುದು ಅಥವಾ ಹೀಗೆ ಬೇರೆ ಬೇರೆ ದೇವಸ್ಥಾನಗಳಿಗೆ ಕೈ ಮುಗಿದು, ಈಗ ನೀವು ಸಡನ್ ಆಗಿ ಮಂಗಳೂರಿನಲ್ಲಿರುವ ದೇವಸ್ಥಾನಗಳು ಅಂತ ಹೇಳಿದಾಗ ಧರ್ಮಸ್ಥಳ, ಕಟೀಲು ಅಂತ ನಮ್ಮ ಪವಿತ್ರ ಕ್ಷೇತ್ರಗಳನ್ನ ಹೇಳ್ತಾರೆ. ಸೊ ಹಾಗಾಗಿ ಮುಖ್ಯವಾಗಿ ಇದನ್ನು ಇದನ್ನೇ ಗುರಿಯನ್ನಾಗಿಟ್ಟಿಸ್ಕೊಂಡು ಈಗ ಸೌಜನ್ಯ ಹೋರಾಟ ಅಂತ ಹೇಳ್ತಾರೆ. ಸರಿ ಸ್ವಾಮಿ, ಸೌಜನ್ಯ ಪರ ಹೋರಾಟ ಮಾಡಿ, ನ್ಯಾಯಕ್ಕಾಗಿ ನಾವು ಜೊತೆ ಆಗ್ತೇವೆ. ಆದ್ರೆ ಅದನ್ನು ಬಿಟ್ಟು ಆ ಒಂದು ಪ್ರಕರಣದ ದಿಕ್ಕು ತಪ್ಪಿಸ್ತಾರೆ ಅಂತ ಹೇಳಿದ್ರೆ, ಆ ಜನರ ಏನು ಬ್ರೈನ್ ವಾಶ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ನೋಡಿ ಮುಸ್ಕುದಾರಿ ಬಂದ 12 ಗುಂಡಿ ತೋಡ್ತೇನೆ ಅಂತ ಹೇಳಿ ಗುಂಡಿ ತೋಡ್ದ. ನೆಕ್ಸ್ಟ್ ಸುಜಾತಾ ಭಟ್ ಅಂತ ಕ್ರಿಯೇಟ್ ಆದ್ರು, ಯಾರೋ ಒಬ್ಬ ಸತ್ತಿರುವ ಫೋಟೋವನ್ನು ತಂದು ಮಗಳು ಅಂತ ಹೇಳಿ ಒಂದು ಸ್ಟೋರಿ ನರೇಟ್ ಮಾಡಿದ್ರು. ಸರಿ, ಇವರೆಲ್ಲದನ್ನು ಪ್ರೂವ್ ಮಾಡ್ಲಿ ಸರಿ ಅಂತ ಹೇಳಿ, ಅಂದ್ರೆ ಗುಂಡಿ ಹೋಯ್ತು, ಗುಂಡಿಯಿಂದ ಆಡಳಿತ ಮಂಡಳಿಯ ಬಗ್ಗೆ ಮಾತಾಡಿದ್ರು, ಅದ್ರ ನಂತರ ಸುಜಾತಾ ಭಟ್ ಮಾಡಿದ್ರು, ನಂತರ ಬಂದ್ರು. ಹಾಗಾದ್ರಲ್ಲಿ ಸೌಜನ್ಯ ಎಂಬುವಂತದ್ದು ನನಗೆ ನಿಜವಾಗ್ಲೂ ಎಷ್ಟು ದುಃಖ ಆಗ್ತದೆ ಅಂತ ಹೇಳಿದ್ರೆ, ಇವತ್ತು ಆ ಪಾಪದ ಹುಡುಗಿ ಸೌಜನ್ಯನ ಹೆಸರನ್ನು ಹೇಳಿಕೊಂಡು ಇವರು ಹೋರಾಟದ ದಿಕ್ಕನ್ನು ಇವರಿಗೆ ಬೇಕಾದಾಗೆ ಬದಲಿಸಿಕೊಳ್ಳುವಂತದ್ದು. ಹಾಗೆ ಬೇರೆ ಮನೆಯ ಹೆಣ್ಣು ಮಕ್ಕಳ ಬಗ್ಗೆ ನಿಮ್ಮ ಈಗ ನಾನೇ ಹೇಳುವಂತದ್ದು, ನಾನೇ ಈಗ ಇವತ್ತು ಬರ್ದಾಕಿದ್ರೆ ಫೇಸ್ಬುಕ್ ಅಲ್ಲಿ ಹೇಗೆ ಕಮೆಂಟ್ಸ್ ಗಳು ಬರ್ತಿದೆ ಅಂತ ಹೇಳಿದ್ರೆ, ನಾಳೆ ನಿಮ್ಮ ಮನೆಯ ಹೆಣ್ಣು ಮಗಳಿಗಾಗ್ಬಹುದು, ನಾಳೆ ನಿಮ್ಗೆ ಆಗ್ಬಹುದು. ಹಾಗಾದ್ರೆ ಇವರು ಬೇರೆಯವರ ಮನೆಯ ಹೆಣ್ಣು ಮಕ್ಕಳಿಗೆ ಅಥವಾ ನಮ್ಗೆ ಆ ರೀತಿ ಆಗ್ಬೇಕು ಅಂತ ಹೇಳಿ ಹೇಳುವವರು, ಇವರು ಆ ಹುಡುಗಿಗೆ ಯಾವ ರೀತಿ ನ್ಯಾಯವನ್ನು ದೊರಕಿಸಿಕೊಡ್ತಾರೆ? ಕಂಪ್ಲೀಟ್ ಆಗಿ ಇದ್ರಲ್ಲಿ ಇವರ ಅಜೆಂಡಾ ಕ್ಲಿಯರ್ ಆಗಿರುವಂತದ್ದು, ನಮ್ಮ ಧಾರ್ಮಿಕ ಕ್ಷೇತ್ರದ ಹೆಸರನ್ನು ಹಾಳು ಮಾಡುವ ಉದ್ದೇಶದಿಂದಲೇ ಈ ರೀತಿಯಾಗಿ ಘಟನೆಗಳು ನಡೆಯುತ್ತಿರುವಂತದ್ದು. ಸರಿ, ಸಾಕ್ಷಿ ಇದೆಯಾ ಇವರ ಬಳಿ? ಇಷ್ಟೊಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ಹಾಕ್ತಿದ್ದಾರೆ, ಸಾಕ್ಷಿ ಅಂತ ತೋರಿಸ್ಲಿ. ನಾವು ಇವತ್ತು ಯಾರ ಪರ ವಿರೋಧದ ಪ್ರಶ್ನೆ ಇಲ್ಲ, ನ್ಯಾಯದ ಪರವೇ ನಾವು. ಕರೆಕ್ಟ್ 100% ಹೌದು. ನಿಜ ಮೇಡಮ್. ಎಸ್, ಇದು ತಮ್ಮ ಅಭಿಪ್ರಾಯ. ಸಾಕ್ಷಿ ಇದ್ರೆ ಕೊಡ್ಬೋದಿತ್ತು, ಆದ್ರೆ ಈ ರೀತಿ ಒಂದು ಗಾಸಿಪ್ ಮಾಡಿಕೊಂಡು ವ್ಯವಸ್ಥಿತವಾಗಿ ಷಡ್ಯಂತ್ರ ಆಗ್ತಾ ಇರುವಂತದ್ದು ಒಂದು ನಂಬಿಕೆಯ ಮೇಲೆ ಅದು 100% ಸತ್ಯ ಅಂತ ತಮ್ಮ ಅಭಿಪ್ರಾಯ ಆಗಿದ್ರೆ? ಹೌದು, ನಿಜ. ಅದ್ರ ಜೊತೆಗೆ ನೋಡಿ, ಇವತ್ತು ಎಷ್ಟೋ ಹುಡುಗರನ್ನ ನಾನು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇರ್ತೇನೆ, ಕಮೆಂಟ್ಸ್ ಹಾಕ್ತಾರೆ, ಮೆಸೇಜ್ ಮಾಡ್ತಾ ಇರ್ತಾರೆ. ಆದ್ರೆ ಬಹುಶಃ ಅವರ ಮನೆಯಲ್ಲಿ ತಾಯಂದಿರು ಕೂಡ ಈಗ ಅಂತಲ್ಲ, ಆ ಧರ್ಮಸ್ಥಳದ ಸ್ವಸಹಾಯ ಸಂಘದಲ್ಲಿ ಆ ತಾಯಂದಿರು ತೆಗೆದ ಲೋನಿನಲ್ಲಿ ಕೂಡ ಅದನ್ನು ಮನೆಯ ಬಳಕೆ ಆಗ್ಬಹುದು ಅಥವಾ ವಿದ್ಯಾಭ್ಯಾಸಕ್ಕಾಗಿ ಯೂಸ್ ಮಾಡಿರುವಂತದ್ದು ಇರಬಹುದು. ಓಕೆ ನಿಜ ಎಸ್. ಓಕೆ ಮೇಡಮ್, ಥ್ಯಾಂಕ್ ಯು. ಆ ರೀತಿ ಅಂದ್ರೆ ನ್ಯಾಯದ ಪರವಾಗಿ ಅವರು ಮಾತಾಡ್ಲಿ, ನಾವೆಲ್ಲರೂ ಅವರ ಜೊತೆ ನಿಲ್ತೇವೆ, ಪಕ್ಷಾತೀತವಾಗಿ ನಿಲ್ತೇವೆ. ಅದನ್ನು ಬಿಟ್ಟು ಎಡಪಂಥೀಯರ ಜೊತೆ ಸೇರ್ಕೊಂಡು ನೋಡಿ, ಯಾವಾಗ ಅನುಮಾನಗಳು ಸ್ಟಾರ್ಟ್ ಆಗಿತ್ತು ಅಂತ ಹೇಳಿದ್ರೆ, ಯಾವಾಗ ಈ ಸೆಂಥಿಲ್ನ ಕೈವಾಡ ಇದೆ, ಯಾವಾಗ ಈ ಸಮೀರ್ನ ಕೈವಾಡ ಇದೆ. ಹಾಗಾಗಿ ಇದನ್ನೆಲ್ಲ ಒಂದ್ಸತಿ ಗಮನಿಸುವಾಗ ಇದ್ರ ಹಿಂದೆ ಖಂಡಿತವಾಗಿ ಒಂದು ದೊಡ್ಡ ಷಡ್ಯಂತ್ರನೇ ನಡೆದಿದೆ. ಓಕೆ ಎಸ್ ಮೇಡಮ್, ಥ್ಯಾಂಕ್ ಯು. ಧನ್ಯವಾದ ಮೇಡಮ್. ಓಕೆ, ಇದು ಶ್ವೇತಾ ಪೂಜಾರಿ ಅವರ ಮಾತುಗಳು. ಯಾಕಂದ್ರೆ ಇಲ್ಲೊಂದು ಷಡ್ಯಂತ್ರ ಆಗ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ. ಯಾಕಂದ್ರೆ ಒಂದು ಕ್ಷೇತ್ರ, ಒಂದು ನಂಬಿಕೆಗಳು, ಆ ನಂಬಿಕೆಗಳ ಮೇಲೆ ಆಗ್ತಾ ಇರುವಂತಹ ಸುಳ್ಳು ಆರೋಪಗಳು, ಆಗ್ತಾ ಇರುವಂತಹ ನಿಂದನೆಗಳು, ಇದೆಲ್ಲವೂ ಕೂಡ ಬಹಳಷ್ಟು ಜನರಿಗೆ ಘಾಸಿ ಉಂಟು ಮಾಡಿದೆ. ಆ ನಿಟ್ಟಿನಲ್ಲಿ ಆಗ್ತಾ ಇರುವಂತಹ ಒಂದು ಧಾರ್ಮಿಕ ಜನಜಾಗೃತಿ ಸಭೆಗಳು, ಜೊತೆಗೆ ಹೋರಾಟಗಳು, ಪ್ರತಿಭಟನೆಗಳು, ಇವೆಲ್ಲದ ನಡುವೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ಟಾಗಿದೆ. ಜೊತೆಗೆ ಈಗ ಬಹಳಷ್ಟು ಅಂದ್ರೆ ಈ ಒಂದು ಕೇಸ್ ಎಲ್ಲಿ ಉಲ್ಟಾ ಹೊಡೆಯುತ್ತೆ ಅಥವಾ ಈ ಒಂದು ವಿಚಾರಗಳು ಎಲ್ಲಿ ಹೋಗುತ್ತೆ? ಒಂದು ಹೆಣ್ಣಿಗೋಸ್ಕರ ನ್ಯಾಯ, ನೊಂದ ಹೆಣ್ಣಿಗೋಸ್ಕರ ನ್ಯಾಯ, ಪ್ರತಿಯೊಬ್ಬರು ಕೂಡ ಕೇಳ್ತಾ ಇರುತ್ತದೆ ಅಷ್ಟೇ. ಆ ಹೆಣ್ಣಿಗೆ ನ್ಯಾಯ ಸಿಗಬೇಕು, ಆ ಮಗುವಿಗೆ ನ್ಯಾಯ ಸಿಗಬೇಕು. ಆದರೆ ತದನಂತರ ಆಗಿರುವಂಥದ್ದು ಒಂದು ವಿಡಿಯೋ, AI ವಿಡಿಯೋ ಬರುತ್ತೆ. AI ವಿಡಿಯೋದಿಂದ ಇಡೀ ಸಮಾಜದಲ್ಲಿ ಆಗಿರುವಂತಹ ಕೆಲವು ಸುಳ್ಳು ಆರೋಪಗಳು, ಯಾಕಂದರೆ ತದನಂತರ ಆಗಿರುವಂತಹ ಬೆಳವಣಿಗೆಗಳು, ಯಾಕಂದರೆ ಸೋಷಿಯಲ್ ಮೀಡಿಯಾ ಅನ್ನುವಂಥದ್ದು ಬಹಳಷ್ಟು ವ್ಯಾಪಕವಾಗಿ ಈಗ ಹೋಗ್ತಾ ಇದೆ. ಎಲ್ಲಿ ತನಕ ಅಂತ ಬಂದಾಗ ಅಲ್ಲಿ ಬರ್ತಾ ಇರುವಂಥ ಸುದ್ದಿಗಳನ್ನೇ ನಾವು ಸತ್ಯ ಅನ್ನುವಂಥ ನಿಟ್ಟಿನಲ್ಲಿ ನಂಬಲಿಕ್ಕೆ ಹೋಗ್ತಾ ಇದ್ದೀವಿ. ಈಗ ಶ್ವೇತಾ ಪೂಜಾರಿ ಅವರು ಬಹುಶಃ ಅದನ್ನೇ ಹೇಳಿರುವಂಥ, ಯಾಕಂದರೆ ಸಾಕ್ಷಿಗಳಿದ್ರೆ ಕೊಡ್ಬೋದಿತ್ತಲ್ವಾ, ಸಾಕ್ಷಿಗಳಿದ್ರೆ ಕೋರ್ಟಲ್ಲಿ ತಪ್ಪಿತಸ್ಥರಿಗೆ ಅನ್ಯಾಯ ಮಾಡಿದ್ರಿಗೆ ಶಿಕ್ಷೆ ಸಿಗ್ತಾ ಇತ್ತಲ್ವಾ, ಯಾಕೆ ಕೊಡಲಿಲ್ಲ ಅನ್ನೋದು ಅವರ ಅಭಿಪ್ರಾಯ. ಸೊ ಮಾತಾಡ್ತೀನಿ ಈ ಒಂದು ವಿಷಯದ ಬಗ್ಗೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ ಸರ್? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹಲೋ. ಓಕೆ, ನಮಸ್ತೆ ಮೇಡಮ್. ಮೇಡಮ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ. ಹೌದು. ನಮಸ್ತೆ ಮೇಡಮ್. ಸಹನಾ ಕುಂದರ್ ಅವರು. ಹೌದು ಮೇಡಮ್ ನಮಸ್ತೆ. ಸಹನಾ ಕುಂದರ್ ಅವರು ಇದ್ದಾರೆ, ವಕೀಲರು, ಜೊತೆಗೆ ವಾಗ್ಮಿ ಕೂಡ ಹೌದು. ಸಹನಾ ಮೇಡಮ್, ಬಹುಶಃ ಈ ಒಂದು
ಕೇಸ್ ನೀವು ಮಾತ್ರ ಅಲ್ಲ, ಇಡೀ ನಾವು ಕೇಳಿದ್ದೀವಿ, ಜಗತ್ತು ಕೂಡ ಕೇಳ್ತಾ ಇದೆ. ಇವೆಲ್ಲದರ ನಡುವೆ ಮೇಡಮ್, ಈಗ ಸದ್ಯದ ಪರಿಸ್ಥಿತಿ ನಾವುಗಳು ಅಥವಾ ಪ್ರತಿಯೊಬ್ರು ಕೂಡ ಒಂದು ಆಸ್ತಿಕರು ನಮ್ಮ ಧರ್ಮವನ್ನು ರಕ್ಷಣೆ ಮಾಡಬೇಕು ಅನ್ನೋ ಪರಿಸ್ಥಿತಿಗೆ ನಾವುಗಳು ಬಂದು ತಲುಪಿದ್ದೀವಿ. ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನ್ ಹೇಳ್ತೀರಾ ಮೇಡಮ್, ಫಸ್ಟ್ ರಿಯಾಕ್ಷನ್? ನಾನು ಅವತ್ತು ಧರ್ಮ ಸಂರಕ್ಷಣಾ ವೇದಿಕೆಯಲ್ಲಿ ನಾನಿದ್ದೆ. ಅಲ್ಲಿ ಕೂಡ ನಾನು ಮೊದಲು ಶಬ್ದ ಬಳಕೆ ಮಾಡಿದ್ದದೆ ಸೌಜನ್ಯ ಅನ್ನುವ ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ ಸಿಗ್ಬೇಕು, ಅದ್ರ ಬಗ್ಗೆ ಯಾವ ತಕರಾರು ಇಲ್ಲ ಅಂತ. ನಾನು ಕಾರ್ಯಕ್ರಮ ಆಯೋಜನೆ ಮಾಡಿದ್ರಲ್ಲ ಅವರ ಹತ್ರನು ನಾನು ಆ ಮಾತನ್ನ ಹೇಳಿ ಪ್ರಾರಂಭಿಸ್ತೇನೆ ಅಂತ ಹೇಳಿದ್ದೆ. ನಾನು ಅದನ್ನೇ ಆ ವೇದಿಕೆಯಲ್ಲಿ ಕೂಡ ಹೇಳಿದ್ದೆ. ಸೊ ಅದಾದ್ಮೇಲೆ ನಾನು ಅಲ್ಲಿ ಮಾತಾಡಿದ್ದು ಈ ಫೇಸ್ಬುಕ್ ಅಲ್ಲೆಲ್ಲ ಬರುವ ಕಮೆಂಟ್ಸ್ ಅದ್ರ ಬಗ್ಗೆ ಮಾತಾಡಿದ್ದೆ. ಈಗ ಆಗ್ತಿದೆಯಲ್ಲ ಈ ಎಲ್ಲ ಪ್ರಚಲಿತ ವಿಷಯ, ಇದು ನಮ್ಗೆ ಈಗ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ, ಇದು ಧಾರ್ಮಿಕ ಕ್ಷೇತ್ರವನ್ನೇ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ. ಸೊ ಈಗ ನಾವು ಈ ಹಿಂದೂ ಧರ್ಮದವರು ಹೇಗೆ ಎಚ್ಚೆತ್ಕೊಳ್ಬೇಕು ಅಂದ್ರೆ, ಕರೆಕ್ಟ್ ಆಗಿ ಯೋಚನೆ ಮಾಡಿ, ಇಲ್ಲಿ ಹೆಣ್ಣು ಮಕ್ಕಳು ಅತ್ಯಾಚಾರ ಅಂದಾಗ ಎಲ್ರು ಸೆನ್ಸಿಟಿವ್ ಆಗ್ತಾರೆ. ಈಗ ನಾವು ಹೆಣ್ಮಕ್ಳೇ, ನಮ್ಮ ಕುಟುಂಬದಲ್ಲೂ ಹೆಣ್ಮಕ್ಳು ಇರ್ತಾರೆ, ಅಥವಾ ನಮ್ಮವರು ಫ್ರೆಂಡ್ಸ್ ಯಾರು ಹೆಣ್ಮಕ್ಳಿದ್ದಾರೆ. ಆದ್ರೆ ಯಾವ ಹೆಣ್ಮಗುದು ಆ ತರದ ಒಂದು ಸಾವು ಬರಬಾರ್ದು, ಆ ತರದ ಒಂದು ಕೊಲೆಯೂ ಆಗ್ಬಾರ್ದು, ಅದಕ್ಕೆ ಎಲ್ಲರೂ ಇರುತ್ತೆ. ಆದ್ರೆ ಧಾರ್ಮಿಕವಾಗಿ ನೀವು ಯೋಚನೆ ಮಾಡಿದ್ರೆ, ಸರಿಯಾಗಿ ಯೋಚನೆ ಮಾಡಿ, ಎಷ್ಟು ಚೆನ್ನಾಗಿ ಷಡ್ಯಂತ್ರ ರೂಪಿಸಿದ್ದಾರೆ ಅಂದ್ರೆ, ಈಗ ಅನನ್ಯ ಭಟ್ನ ಒಂದು ಕೇಸ್ ಆಯ್ತಲ್ಲ, ಅದಕ್ಕೆ ಸುಳ್ಳು ಅಂತ ಗೊತ್ತಾಯ್ತು ಎಲ್ರಿಗೂ. ಆ ಹೆಂಗಸ್ ಒಂದ್ 2-3 ದಿನದ ಹಿಂದೆ ಮಾತಾಡುವಾಗ ಆ ವರ್ಡ್ ಯೂಸ್ ಮಾಡ್ತಾರೆ ನೋಡಿ, ಎಲ್ಲರೂ ಕಲ್ಲು ಹೊಡಿಬೇಕು, ಎಲ್ಲರೂ ನುಗ್ಗಬೇಕು ದೇವಸ್ಥಾನಕ್ಕೆ, ಹೇಳ್ಬಾರ್ದಲ್ಲ. ಈಗ ನಾವೆಲ್ಲ ಹಿಂದೂಗಳು, ನಮ್ಮ ಮನಸ್ಸಿಗೆ ಅದು ಹೇಗೆ ನೋವಾಗ್ತದೆ ಅಂದ್ರೆ, ಈಗ ಆ ಕ್ಷೇತ್ರದ ಭಕ್ತರಾಗಿ ಪ್ರತಿಯೊಬ್ಬರಿಗೂ ಆ ನೋವಿದೆ ನಿತಿನ್. ಈಗ ನಾನು ಆ ಕ್ಷೇತ್ರದ ಯೋಜನೆಗಳ ಫಲಾನುಭವಿ ಕೂಡ ಹೌದು, ಅದನ್ನ ನಾನು ಅನೇಕ ವೇದಿಕೆಗಳಲ್ಲಿ ಹೇಳಿದ್ದೇನೆ. ಒಂದು ಸರ್ಕಾರ ಮಾಡ್ಲಿಕ್ಕೆ ಆಗದೆ ಇರುವಂತಹ ಕೆಲವು ಅನೇಕ ಕಾರ್ಯಕ್ರಮಗಳನ್ನ ಆ ಕ್ಷೇತ್ರ ಮಾಡಿದೆ, ಅದನ್ನ ಯಾರೂ ಅಲ್ಲಗಳೆಯುವ ಹಾಗಿಲ್ಲ. ಒಂದು ಬ್ಯಾಂಕ್ ನಲ್ಲಿ ಹೋಗಿ ಡಾಕ್ಯುಮೆಂಟೇಶನ್ ಗಳನ್ನ ಕೊಟ್ಟು ಎಷ್ಟೋ ಸಮಯದ ನಂತರ ಲೋನ್ ಸಿಗ್ತಾ ಇದ್ದ ಕಾಲದಲ್ಲಿ ಕೂಡ ಹೀಗೆ ಸಂಘ ಮಾಡಿ 10-15 ಮಂದಿಗೆ ಸಂಘ ಮಾಡಿ ಆ ಟೈಮ್ ನಲ್ಲಿ ನಮ್ಗೆ ಸಾಲ ಸಿಕ್ಕು, ನಾವು ಮನೆ ಕಟ್ಟಿ ನಾವು ಎಜುಕೇಶನ್ ಮಾಡ್ತೇವ್ರೆ ಅದೇ ಸಂಘದಿಂದ. ಸುಜ್ಞಾನ ನಿಧಿಗಳು ಬರ್ತಾ ಇತ್ತು, ಸಂಪೂರ್ಣ ಸುರಕ್ಷಾ ಅನ್ನುವ ಯೋಜನೆ ಎಲ್ಲಿ ತನಕ ಉಪಯೋಗ ಆಗಿದೆ ಅಂದ್ರೆ, ಎಷ್ಟು ಮಂದಿಗೆ ಆರೋಗ್ಯ ಇದ್ದವರಿಗೆ ಇನ್ಶೂರೆನ್ಸ್ ನ ಹಣ ಸಿಕ್ಕಿದೆ ನಮ್ಗೆ. ಎಲ್ಲ ಅಲ್ಲಗಳೆಯುವ ಹಾಗಿಲ್ಲ ಅಲ್ಲ. ನಾವು ಒಂದು ಸರ್ಕಾರ ಮಾಡುವ ಕೆಲಸವನ್ನ ಅಲ್ಲಿ ಹೆಗಡೆ ಅವರು ಮಾಡಿದ್ದಾರೆ, ಅವರನ್ನ ಬೇಡದ ಶಬ್ದಗಳಿಂದ ಬೈಯೋದೆಲ್ಲ ಬಹಳ ನೋವಾಗ್ತದೆ ಅಲ್ಲಿ ಆ ಕ್ಷೇತ್ರದ ಭಕ್ತರಿಗೆ. ಇದನ್ನ ನಾವು ಯೋಚನೆ ಮಾಡ್ಬೇಕು. ಈಗ ಧರ್ಮಸ್ಥಳಕ್ಕೆ ಕಲ್ಲು ಹೊಡಿಬೇಕು, ಅಲ್ಲ ಸಾರಿ, ಅವ್ರು ಹೇಳಿದ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ದೇವಸ್ಥಾನ ಕಲ್ಲು ಹೊಡೆದು ನಾವು ನುಗ್ಬೇಕು. ಇತ್ತೀಚೆಗೆ ನಾನು ಟ್ರಿಪ್ ಮಾಡ್ತೇನೆ ಹಂಪಿಗೆ, ನಾನು ಅಷ್ಟು ಧಾರ್ಮಿಕ ಕ್ಷೇತ್ರ ನೋಡಿದಾಗ ನನ್ಗೆ ಎಷ್ಟು ನೋವಾಯ್ತು ಅಂದ್ರೆ, ಗರ್ಭಗುಡಿಯಲ್ಲಿ ದೇವ್ರೇ ಇಲ್ಲ, ಪೂಜೆಗಳೇ ಆಗೋದಿಲ್ಲ. ಆ ಕಾಲದಲ್ಲಿ ಸುಲ್ತಾನ್ರು ನವಾಬ್ರು ಮಾಡಿದ ದಾಳಿ ಇವತ್ತು ಎಡಪಂಥೀಯರ ಈ ಇಷ್ಟು ವಿಚಾರಗಳನ್ನ ಒಗ್ಗೂಡಿಸಿ ದೇವಸ್ಥಾನಕ್ಕೆ ಡೈರೆಕ್ಟ್ ಟಾರ್ಗೆಟ್. ಈಗ ಹಿಂದೆ ಬಿದ್ದಂತ ಅನೇಕ ಕ್ಷೇತ್ರಗಳ ಬಗ್ಗೆ ನೋಡಿ, ಎಷ್ಟು ಇತಿಹಾಸದಲ್ಲಿ ಇದ್ದಂತ ಚರಿತ್ರೆಗಳಿದ್ದ ದೇವಸ್ಥಾನಗಳ ನೋಡಿ ಇವತ್ತು ಬಡವಾಗಿ ಹೋಗಿದೆ ಆ ಧಾರ್ಮಿಕ ಕ್ಷೇತ್ರಗಳು. ಮುಂದೆ ಧರ್ಮಸ್ಥಳ, ಇನ್ನು ಮುಂದೆ ಹೋದ್ರೆ ಕಟೀಲು, ಇನ್ನು ಮುಂದೆ ಹೋದ್ರೆ ಕೊಲ್ಲೂರು, ಇದು ಕರ್ನಾಟಕ ಕೇರಳ ಆಗ್ಬಾರ್ದ್ರಿ. ನಾವು ಎಲ್ರು ಸ್ವಲ್ಪ ಯೋಚನೆ ಮಾಡ್ಬೇಕು ನಮ್ಮ ಕ್ಷೇತ್ರದ ಬಗ್ಗೆ ಮಾತಾಡುವಾಗ. ಇದು ಎಲ್ಲಿ ಹೋಗ್ತಾ ಇದೆ? ಈಗ ಮೊದಲಿದ್ದ ಹೋರಾಟ ಸರಿಯಾಗಿತ್ತು, ನಾನು ಇಲ್ಲ ಅಂತ ಹೇಳುದಿಲ್ಲ. ಒಂದು ಹೆಣ್ಣು ಮಕ್ಕಳು ಹೋರಾಟ ಮಾಡ್ತಾ ಇದ್ರು, ಅದಕ್ಕೆ ಎಲ್ಲರೂ ಬೆಂಬಲ ಕೊಟ್ಟಿದ್ರು, ಆ ಹೋರಾಟ ಸರಿಯಾಗಿತ್ತು. ಎಷ್ಟು ಮಂದಿ ಎಲ್ಲ ಸೇರ್ಕೊಂಡ್ರಲ್ಲ, ಈ ಎಡಪಂಥೀಯ ಯೋಚನೆಗಳೆಲ್ಲ ಬಂದುವಲ್ಲ, ಅನೇಕ ಮಂದಿಯ ವಿಡಿಯೋಗಳೆಲ್ಲ ಶುರುವಾದಲ್ಲ, ಅಲ್ಲಿ ಶುರುವಾದದ್ದು. ಈಗ ಎಲ್ರು ನೋಡಿ ಅವರ ಲೈಕ್ಸ್ಗೋಸ್ಕರ, ಫೇಮಸ್ ಆಗ್ಲಿಕ್ಕೋಸ್ಕರ ಒಂದೊಂದು ಟೀಮ್ ಹಿಡ್ಕೊಂಡು ಜಗಳ ಮಾಡ್ತಾರೆ. ಇಲ್ಲಿ ಜಗಳ ಮಾಡೋರು ನೋಡಿ ನಿಂತಿನ ಎಲ್ಲ ನಮ್ಮವರೇ. ಈಗ ಆ ಕಡೆ ಇರೋರು ಅದೆಷ್ಟೋ ಮಂದಿ ಸಂಘದಿಂದ ಬಂದವರು, ನಮ್ ಪರಿಚಯ ಇರೋರು, ವೈಯಕ್ತಿಕ ದ್ವೇಷಕ್ಕೂ ಇದು ಕಾರಣ ನೋಡಿ. ಈಗ ಈ ತನಿಖೆ ಮೊದಲು ಒಂದು ಹಂತಕ್ಕೆ ಹೋಗ್ತಾ ಇತ್ತು, ಆದ್ರೆ ಈಗ ಇದು ನೇರವಾಗಿ ಕ್ಷೇತ್ರಕ್ಕೆ ಟಾರ್ಗೆಟ್ ಆಗ್ತಾ ಇರುವಂತದ್ದು ಸತ್ಯ ಆಗಿದೆ. ನೀವು ಕೂಡ ಅದನ್ನೇ ಹೇಳ್ತೀರಿ ಹಾಗಾದ್ರೆ? 100% ಇದ್ರಲ್ಲಿ ಯಾರು ಮೂರ್ಖ ಬೇಕಾದ್ರೂ ಹೇಳ್ತಾನೆ. ಇದು 100% ಈಗ ಧಾರ್ಮಿಕ ಕ್ಷೇತ್ರ ನಮ್ಮ ದೇವಾಲಯಕ್ಕೆ ಇದು ಕ್ಲಿಯರ್ ಹೋಗ್ತಿದೆ. ಆದ್ರೆ ನಾನು ಆ ಕ್ಷೇತ್ರದಲ್ಲಿ ಇರುವಂತಹ ಮುಖಂಡರ ಬಗ್ಗೆ ಬಹಳ ಹೆಮ್ಮೆ ಪಡ್ತೇನೆ. ಯಾವ ಯೋಚನೆಯೂ ಇಲ್ಲ, ಆಗ್ಬೇಕಾದ ಕೆಲಸಗಳು ಆಗ್ತಾ ಇದೆ, ಪ್ರತಿಯೊಂದು ಯೋಜನೆಗಳು ನಡೀತಾ ಇದೆ, ಆ ಕ್ಷೇತ್ರದಲ್ಲಿ ಅನ್ನ ಸಂತರ್ಪಣೆ ಆಗ್ತಾ ಇದೆ. ಎಲ್ಲರೂ ಹೇಳ್ತಾರೆ ಜೈನರು ಹಿಂದೂ ಅಲ್ಲಪ್ಪ, ಕಾನೂನಲ್ಲೂ ಕೂಡ ಜೈನ್ ದೇ ಆರ್ ದ ಆಫ್ಶೂಟ್ಸ್ ಆಫ್ ಹಿಂದೂಸ್, ಅವರಿಗೆ ನಮ್ಮ ಕಾನೂನುಗಳೇ ಇರೋದು. ಆ ಕಾಲದಲ್ಲಿ ಧರ್ಮ ದೈವಗಳು ಒಲಿದದ್ದು ಜೈನ ಸಂತತಿಯವರಿಗೆ. ಅವರು ಆ ದೇವಸ್ಥಾನವನ್ನ ಎಲ್ರಿಗೂ ತೆರೆದು ಬಿಟ್ಟಿದ್ರು, ಗೊತ್ತಾಯ್ತಾ? ಇಡೀ ಸಮಾಜಕ್ಕೆ ಆ ದೇವಸ್ಥಾನ ತೆರೆದಿದೆ ಈಗ.
ಅದನ್ನು ಬಿಟ್ಟು ಅದು ಜೈನರು ಯಾಕೆ ಅಲ್ಲಿದ್ದಾರೆ, ಜೈನರು ಯಾಕೆ ಏನ್ ಪ್ರಶ್ನೆ ಅದು? ಎಷ್ಟೋ ದೇವಸ್ಥಾನಗಳು ಕ್ರೈಸ್ತರು ಕಟ್ಟಿದ ದೇವಸ್ಥಾನಗಳಿದೆ, ಅವರಿಗೆ ಒಲಿದಂತಹ ದೇವರಿದ್ದಾರೆ, ಯಾಕೆ ಬಪ್ಪನಾಡು ದೇವಿ ಮುಸ್ಲಿಂ ವ್ಯಕ್ತಿಗೆ ಒಲಿಲಿಲ್ವಾ? ಅಲ್ವಾ? ನಾವು ಯೋಚನೆ ಮಾಡ್ಬೇಕು. ಅದೇನ್ ಇಡೀ ದೇವಸ್ಥಾನಗಳು ಹಿಂದೂ ಧರ್ಮಕ್ಕೆ ಸೇರಿದಿದೆ, ಎಷ್ಟು ಯೋಜನೆಗಳಾಗಿದೆ ಅಲ್ಲಿ. ನಾವು ಹೋಗಿ ಕಂದಪಸ ತಕೊಂಡ್ ಬರ್ತೇವೆ, ನಾವು ಭಕ್ತರೇ ಅಲ್ಲ. ಈಗ ಹೇಳ್ತಾರೆ ದೇವಸ್ಥಾನ ಕಾಲು ಹೊಡಿಬೇಕು, ಎಲ್ಲರೂ ನುಗ್ಬೇಕು, ಅದ್ ಹೇಗ್ ಬರ್ತದ್ರಿ ಒಬ್ಬರ ಬಾಯಿಯಲ್ಲಿ? ನಾವು ಹಿಂದೂಗಳಾಗಿ ಅದ್ ಹೇಗ್ ಮಾತಾಡ್ಲಿಕ್ಕೆ ಸಾಧ್ಯ? ಕರೆಕ್ಟ್ ಇಲ್ಲ, ವ್ಯಾಲಿಡ್ ಪಾಯಿಂಟ್. ಯಾಕಂದ್ರೆ ಬಪ್ಪ ಬ್ಯಾರಿಗೊಲಿದಂತಹ ದುರ್ಗಾ ಪರಮೇಶ್ವರಿ ದೇವಿ, ಸೊ ಹೀಗೆ ಬಹಳಷ್ಟು. ಹೌದಪ್ಪ, ಹಾಗಿದ್ದಾಗ ಒಂದು ಎಷ್ಟು ಮಂದಿ ಕ್ರೈಸ್ತರು ದೇವಸ್ಥಾನಗಳನ್ನ ನಡೆಸುವವರಿದ್ದಾರೆ, ಅದು ಅವರು ಸೊತ್ತ ಆಗೋದಿಲ್ಲ. ನಮ್ಮ ದೇವಸ್ಥಾನ, ನಮ್ಮ ದೇವರು, ಅದು ನಮ್ಮದು. ಆ ಒಂದು ಕಾರಣಕ್ಕೋಸ್ಕರ ಈ ರೀತಿ ಮಾತಾಡಿ ಮೇಡಮ್. ನಾನು ದೇವಸ್ಥಾನದ ವಿಷಯ ಬಂದಾಗ ನಾನು ಸಂಪೂರ್ಣವಾಗಿ ನಾನು ಪರಶಿವನ ಬದಿಯಲ್ಲಿ ನಿಲ್ಲುವ ಒಬ್ಬ ಭಕ್ತೆ, ಅದನ್ನ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಅದ್ರ ಬಗ್ಗೆ ಈಗ ಕೆಲವರು ಹೇಳ್ತಾರೆ ನಾವು ಎಲ್ಲರೂ ಅದು ಅತ್ಯಾಚಾರಿಗಳ ವಿರುದ್ಧದ ಹೋರಾಟ ರೀ, ಅಲ್ಲಿ ದೇವಸ್ಥಾನ ಬಂದಿದೆ ಅಲ್ಲಿ ನಡುವಲ್ಲಿ ಬಂದಂತ ಅನೇಕ ಮಂದಿಯ ಬಾಯಿಯಲ್ಲಿ 100% ಬಂದಿದೆ ದೇವಸ್ಥಾನಕ್ಕಾಗಿ ಹೇಳಿಲ್ವಾ? ಓಕೆ, ಅದು ಮಾತಾಡಬಾರ್ದಲ್ಲ. ದೇವಸ್ಥಾನ ನಾವು ನೋಡಿ, ನೀವು ನಿಮ್ಗೆ ಗೊತ್ತಿರ್ಬೋದು ನಿತಿನ್, ನೀವು ನಮ್ಮ ಊರಿನವರು, ನಮ್ಮ ಕಡೆ ನಾವು ಊಟ ಮಾಡುವಾಗ ನಾವು ಮಳೆ ಅಂತ ಹೇಳ್ತೇವೆ ತುಳುವಲ್ಲಿ. ನಾವು ಆ ಧರ್ಮಸ್ಥಳದ ಹೆಸರು ಹೇಳಿದ್ರೆ ಹೇಗೆ ಪೆಟ್ಟು ಬೀಳ್ತಿತ್ತು ಗೊತ್ತಾ ನಿಮ್ಗೆ? ಊಟ ಮಾಡುವಾಗ ಬಿಡಿ, ನಮ್ಗೆ ಆ ಹೆಸರು ಹೇಳಿಕ್ಕೆ ಬಿಡ್ತಿರ್ಲಿಲ್ಲ ನಮ್ಮ ಹಿರಿಯರು, ನಾವು ಚಿಕ್ಕದಿರುವಾಗ. ನಿಜ. ಆ ಹೆಸರು ಗೆಪ್ಪರ ಬಲ್ಲಿ, ಆ ಪುದರ್ ಗೆಪ್ಪರ ಬಲ್ಲಿ ಎಂಚಿನ ಬಾಯಿ ಬರ್ನ ಗುರು ಗೆಪ್ಪುನ ಆ ಪುದರು ಅಂತ ಗೆಪ್ಪರೆ ಬಲ್ಲಿ ಅಲ್ಪ ಪೂರ ದೋಷ ಗೆಪ್ಪುನ ಜಾಗವು ಹಾಗೆಲ್ಲ ಹೇಳ್ತಿದ್ರು. ಈಗ ಹೆಗ್ಗಡೆ ಹೇಗೆ ಬಂತು? ಹೆಗ್ಗಡೆ ಮುಖ್ಯಸ್ಥ ಅನ್ನುವ ಹೆಸರಿಗೆ ಹೆಗ್ಗಡೆ ಅಂತ ಕೊಟ್ಟದ್ದು. ಅಲ್ಲಿ ಸೋದೆ ಮಠದ ವಾದಿರಾಜರು ಬಂದು ಪ್ರತಿಷ್ಠಾಪಿಸಿ ಪೂರ್ಣವಾಗಿ ಶುಚಿತ್ವದಕ್ಕೆ ಶುದ್ಧೀಕರಣ ಮಾಡಿ ಅಲ್ಲಿ ಪ್ರತಿಷ್ಠಾಪಿಸಿದಂತ ಲಿಂಗ ಇದೆ. ಹಾಗೆ ಸುಮ್ಮನೆ ಒಂದು ವಿಷಯದ ಬಗ್ಗೆ ಮಾತಾಡಿ, ಎಷ್ಟು ದೈವಗಳಿದೆ ಅಲ್ಲಿ. ಈಗ ಮಾತಾಡ್ಲಿಕ್ಕೆ ಹೆದರಿಕೆ ಆಗ್ತದೆ. ಎಲ್ಲೆಲ್ಲಿ ಇದ್ದವರೆಲ್ಲ ಮಾತಾಡ್ತಾರೆ ನಿತಿನ್. ಈಗ ಅವರಿಗೆ ಈ ಕ್ಷೇತ್ರದ ಬಗ್ಗೆ ಏನೂ ಗೊತ್ತಿಲ್ಲ, ಎಲ್ಲರೂ ಮಾತಾಡ್ತಾರೆ. ಅಲ್ಲಿ ಹೊಡೀರಿ, ಹೋಗಿ ನುಗ್ಗಿ, ಏನ್ರಿ ಅದು? ನಿಜ. ಇದು ಯಾವತ್ತು ಕೂಡ ದುರಂತ. ಜೊತೆಗೆ ನೋಡಿ, ನೀವು ಒಂದು ವಕೀಲರಾಗಿ ನಾನು ಕೇಳ್ತಾ ಇರೋದು, ಇಲ್ಲಿ ನೋಡಿ, ಒಂದ್ ಕಡೆ ಕೋರ್ಟ್ ನಲ್ಲಿ ಕೇಸ್ ಆಗ್ತಾ ಇದೆ, ಇನ್ನೊಂದ್ ಕಡೆ ಈ ಹಿಂದೆ ಒಂದು ಪ್ರಕರಣ ಇತ್ತು. ಈಗ ಒಂದು ಸೋಷಿಯಲ್ ಮೀಡಿಯಾದ ವಿಡಿಯೋ, ಒಂದು ಸೋಷಿಯಲ್ ಮೀಡಿಯಾದ AI ವಿಡಿಯೋ, ಆ ಒಂದು AI ವಿಡಿಯೋ ಇಷ್ಟು ಎಫೆಕ್ಟಿವ್ ಆಗುತ್ತೆ ಅಥವಾ ಸಮಾಜದಲ್ಲಿ ಇಂತಹ ಹಂತಕ್ಕೆ ಬಂದು ತಲುಪಿದೆ ನೋಡಿ. ನಾವು ಕಷ್ಟ ಬಂದಾಗ ಮಂಜುನಾಥ ಸ್ವಾಮಿ ಕಾಪಾಡ್ಲೆ ಅಥವಾ ಅಣ್ಣಪ್ಪ ಸ್ವಾಮಿ ಕಾಪಲೆ ಅಂತ ಹೇಳ್ತೀವಿ, ಆದ್ರೆ ಈಗ ಕ್ಷೇತ್ರದ ವಿಚಾರವಾಗಿ ಆಸ್ತಿಕರು, ಭಕ್ತರೇ ಹೋರಾಟ ಮಾಡುವಂತಹ, ಜಾತ ಮಾಡುವಂತಹ ಪರಿಸ್ಥಿತಿಗೆ ನಾವುಗಳು ಬಂದು ತಲುಪಿದ್ದೀವಿ ಅಂತ ಬಂದಾಗ ಏನ್ ಕಥೆ ಅನ್ನೋ ಪ್ರಶ್ನೆ ಬರುತ್ತೆ. ಏನ್ ಹೇಳ್ತೀರಿ? ಓಕೆ, ಸಹನ್ ಅವರ ಕಾಲ್ ಕಟ್ ಆಗಿದೆ ಅಂತ ಕಾಣ್ತದೆ. ಓಕೆ, ನೆಟ್ವರ್ಕ್ ಇಶ್ಯೂಸ್. ಥ್ಯಾಂಕ್ ಯು ಸಹನ್ ಅವರೇ. ಎನಿವೆ, ಅವರ ಕಾಲ್ ಕನೆಕ್ಟ್ ಆದ್ರೆ ನೆಕ್ಸ್ಟ್ ಕಂಟಿನ್ಯೂ ಮಾತಾಡೋಣ. ಇವೆಲ್ಲದರ ಜೊತೆಗೆ ಸರ್ ಬಹಳಷ್ಟು ಕರೆಗಳಿವೆ, ನಾನು ಸಮಯದ ಅಭಾವ ಕೂಡ ತುಂಬಾನೇ ಇದೆ. ಸೊ ಹಾಗಿದ್ದಾಗ ಅದೇ ವಿಚಾರಕ್ಕೆ ಬರ್ತೀನಿ. ಯಾಕಂದ್ರೆ ಈಗ ಎಲ್ಲಾ ಕಡೆಗಳಲ್ಲೂ ಕೂಡ ಧರ್ಮ ಜಾಗೃತಿ ನಡೀತಾ ಇದೆ, ಹೋರಾಟಗಳು, ಪ್ರತಿಭಟನೆಗಳು ನಡೀತಾ ಇದೆ. ಅಂದ್ರೆ ನಮ್ಮ ಧಾರ್ಮಿಕತೆಯನ್ನ, ಅಸ್ತಿತ್ವನ ರಕ್ಷಣೆ ಮಾಡಬೇಕು ಅನ್ನುವಂಥದ್ದು ಆ ಪರಿಸ್ಥಿತಿಗೆ ಬಂದು ತಲುಪಿದ್ದೀವಿ. ಎಸ್, ಆ ಹಂತದಲ್ಲಿ ಇದೆ, ಬೇಸರ ತರುವಂಥ ಸಂಗತಿ. ಏನ್ ಹೇಳ್ತೀರಾ ಸರ್? ನಾಳೆ ಮಂಗಳೂರಿನಲ್ಲಿ ಇದೆ, ಮಂಗಳೂರು ಪುರಭವನದಲ್ಲಿ. ಏನ್ ಕತೆ, ಏನು ಉದ್ದೇಶ? ಧರ್ಮಸ್ಥಳದಲ್ಲಿ ನಡೆದಂತಹ ಈ ಘಟನೆ ನಮ್ಮ ಹಿಂದೂ ಆಸ್ತಿಕರಿಗೆ ತುಂಬ ನೋವುಂಟು ಮಾಡಿದೆ. ಅದನ್ನ ಬೇರೆ ಬೇರೆ ನಮ್ಮ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಜನ ಅದನ್ನು ಅಭಿವ್ಯಕ್ತ ಮಾಡಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದಕ್ಷಿಣ ಕನ್ನಡದ ಜಿಲ್ಲೆಯ ಜನ, ನಾವು ನಮ್ಮದೇ ಒಂದು ಕ್ಷೇತ್ರ, ನಮ್ಮದೇ ಒಂದು ಧರ್ಮಾಧಿಕಾರಿ, ಇವರಿಗೆ ನಡೆಯುವಂಥ ಈ ಅನ್ಯಾಯವನ್ನ ಇಷ್ಟರವರೆಗೆ ಸಹಿಸಿ ಕೂತ್ಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಒಂದು ವಿಷಯವನ್ನು ನಿಮಗೆ ನಾನು ಹೇಳ್ತೇನೆ. ಅನ್ಯ ಧರ್ಮೀಯರಿಗೆ ಅವರವರ ಧರ್ಮಕ್ಷೇತ್ರಗಳನ್ನು ನಡೆಸಲಿಕ್ಕೆ ಅವರವರಿಗೆ ಅವಕಾಶ ಇದೆ. ಮುಸ್ಲಿಮರಿಗಾಗಲಿ ಕ್ರಿಶ್ಚಿಯನ್ರಿಗಾಗಲಿ. ಹಿಂದೂಗಳಿಗೆ ಮಾತ್ರ ಆ ಧರ್ಮಕ್ಷೇತ್ರವನ್ನು ನಡೆಸಲಿಕ್ಕೆ ಎಂಡೋಮೆಂಟ ಇನ್ನೊಂದು ಕಾರ್ಯಕ್ರಮ ಇದೆ. ಇದರ ಹೊರತಾಗಿಯೂ ಕೂಡ ಇವತ್ತು ಧರ್ಮಸ್ಥಳ ಒಂದು ಸ್ವಾಯತ್ತ ಸಂಸ್ಥೆಯಾಗಿ ಯಾವ ರೀತಿ ಕೆಲಸ ಮಾಡಬಹುದು ಎನ್ನುವುದನ್ನು ಜಗತ್ತಿಗೆ ತೋರಿಸಿಕೊಟ್ಟಿದೆ, ಇಡೀ ರಾಜ್ಯಕ್ಕೆ ತೋರಿಸಿಕೊಟ್ಟಿದೆ. ಈಗ ಹಿಂದೂ ಜನಾಂಗ ಎದ್ದು ಕೂತಿದೆ. ಯಾಕೆ ಅಂತಂದರೆ ಯಾರಿಗೂ ಇಲ್ಲದ ಅನುಶಾಸನ, ಈ ಬಂಧನ ಹಿಂದೂಗಳಿಗೆ ಮಾತ್ರ ಯಾಕೆ, ಹಿಂದೂಗಳಿಗೆ ಬಿಟ್ಟು ಕೊಡಿ, ಅದನ್ನು ನಾವು ಮಾಡ್ತೇವೆ ಎನ್ನುವಂಥ ಕೂಗಿದೆ. ಅದರ ವಿರುದ್ಧವಾಗಿ ಒಂದು ಷಡ್ಯಂತ್ರ ಅಂತ ನಾನು ಯೋಚನೆ ಮಾಡ್ತೇನೆ. ಯಾಕೆಂದರೆ ಆ ಕ್ಷೇತ್ರವನ್ನೇ ಅವರವರಿಗೆ ಬಿಟ್ಟು ಕೊಟ್ಟಾಗ
ಅನ್ಯಾಯ ನಡೀತದೆ, ಅನಾಚಾರ ನಡೀತದೆ, ಅದನ್ನು ಪ್ರತಿಬಿಂಬಿಸಲಿಕ್ಕೆ ಬೇಕಾದಂಥ ಒಂದು ಷಡ್ಯಂತ್ರ ಇವತ್ತು ನಡೀತಾ ಇದೆ ಎನ್ನುವುದು ನನ್ನ ಅನಿಸಿಕೆ. ಆ ದೃಷ್ಟಿಯಿಂದ ನಮ್ಗೆ ಗೊತ್ತಿದೆ ಈ ಕ್ಷೇತ್ರ ಏನು ಕೆಲಸ ಮಾಡ್ತಾ ಇದೆ ಅಂತೇಳಿ. ಇವತ್ತು ಟಾರ್ಗೆಟ್ ಮಾತ್ರ ಧರ್ಮಸ್ಥಳ. ಇದು ಇಡೀ ಹಿಂದೂ ಸಮಾಜಕ್ಕೆ ಒಬ್ಬ ಹೇಳ್ತಾನೆ, ನಾನು ಒಂದು ಸೆಕೆಂಡ್ನಲ್ಲಿ ನಾನು ಅಯೋಧ್ಯೆ ರಾಮ ಮಂದಿರನ ಸುಟ್ಟಾಕ್ತೇನೆ, ಭಸ್ಮ ಮಾಡ್ತೇನೆ ಅಂತೇಳಿ ಧೈರ್ಯವಾಗಿ ಹೇಳ್ತಾನೆ. ಈ ರೀತಿಯಲ್ಲಿ ಯಾರೊಬ್ಬಾದರೂ ಹಿಂದೂ ಒಂದು ಇನ್ನು ಅನ್ಯ ಪಂಥೀಯರಿಗೆ ಸೇರಿದ ಒಂದು ಧರ್ಮಕ್ಷೇತ್ರದ ಬಗ್ಗೆ ಮಾತಾಡಿದರೆ ಏನು ಅನಾಹುತ ಆಗ್ತಿತ್ತು ಅಂತ ನೀವು ಯೋಚನೆ ಮಾಡಿ. ಆ ದೃಷ್ಟಿಯಿಂದ ನಮ್ಮ ಸಹನೆಗೂ ಕೂಡ ಒಂದು ಮಿತಿ ಇದೆ. ಆ ಸಹನೆಯ ಕಟೆ ಒಡೆದಿದೆ. ನಾಳಿನ ನಮ್ಮ ಕಾರ್ಯಕ್ರಮ ಮಂಗಳೂರು ನಡೆಯುವಂಥದ್ದು ಧರ್ಮಕ್ಷೇತ್ರವನ್ನು ಉಳಿಸಲಿಕ್ಕೆ ಹಿಂದೂ ಸಮಾಜ ಇನ್ನು ಮುಂದೆ ಹೇಗೆ ವ್ಯವಸ್ಥಿತವಾಗಿ ನಡಿಬೇಕು, ಕೊನೆಯವರೆಗೆ ಕೂತ್ಕೊಳ್ಳುವುದಲ್ಲ, ನಾವು ಸುಸಜ್ಜಿತರಾಗಿ ನಾವು ತಯಾರಿರಬೇಕು. ನಮ್ಮ ಮೇಲೆ ಆಘಾತ ಆದಾಗ, ಅನ್ಯಾಯ ಆದಾಗ, ಅಕ್ರಮ ಆದಾಗ ಅದನ್ನು ಕೂಡಲೇ ನಾವು ಪ್ರತಿಭಟಿಸಬೇಕು ಎನ್ನತಕ್ಕಂಥ ಎಚ್ಚರಿಕೆಯ ಕರೆಗಂಟೆಯನ್ನು ನಾಳೆ ನಾವು ಕೇಳಲಿಕ್ಕಿದ್ದೇವೆ. ಓಕೆ ಸರ್, ಬರ್ತೇನೆ. ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಇಲ್ಲ ಸರ್? ಸರ್ ನಮಸ್ತೆ, ಸುನಿಲ್ ಪಣಪಿಲ ಮಾತಾಡೋದು. ಸುನಿಲ್ ಪಣಪಿಲ, ನಮಸ್ತೆ, ಮಾತಾಡಿ ಸರ್. ಈಗ ಮೊದಲನೇದಾಗಿ ಪುರಾಣಿಕರಿದ್ದಾರೆ, ಹಿರಿಯರಿದ್ದಾರೆ, ಅವರಿಗೆ ನಮಸ್ಕಾರ ಸಲ್ಲಿಸ್ತಾ, ನಿತಿನ್ ಅವರೇ, ಕಳೆದ 3-4 ವರ್ಷಗಳಿಂದ ನಾವು ಇದರ ಬಗ್ಗೆ ನಾವು ಹೋರಾಟ ಮಾಡ್ತಿದ್ದೇವೆ ಅನ್ನೋದಕ್ಕಿಂತ ನಾನು ಈಗ ಚಿಮರೋಡಿ ಅವರ ಬಂಧನ ಆದ ಕೂಡಲೇ ಒಂದು ಲೇಖನವನ್ನು ಹಾಕಿದೆ, ಒಂದು ಭಾವನಾತ್ಮಕವಾದ ಲೇಖನ. ಅದು 2-3 ವರ್ಷಗಳಿಂದ ನಾವು ಈ ಬಗ್ಗೆ ಏನು ಮಾತಾಡ್ತಿದ್ದೇವೆ ನೋಡಿ. ವ್ಯವಸ್ಥಿತವಾಗಿ ಯಾವ ರೀತಿ ನಮ್ಮನ್ನು ಮುಗಿಸಲಾಗ್ತದೆ ಆ ರೀತಿ ಷಡ್ಯಂತ್ರ ಮಾಡಿದ್ದಾರೆ ಅವರು. ಇವತ್ತು ಯಾವ ಪ್ರತಿಫಲವನ್ನು ಅವರು ತಿನ್ನುತ್ತಿದ್ದಾರೆ ಅಂದ್ರೆ, ಯಾವ ರೀತಿ ಧರ್ಮಸ್ಥಳದ ಪರವಾಗಿ ಇದ್ದಾರೆ ಒಂದಷ್ಟು ಜನ, ಅವರನ್ನು ಮುಗಿಸಲು ಯಾವ ರೀತಿ ಷಡ್ಯಂತ್ರ ಮಾಡಿದ್ದಾರೆ ಆ ಪ್ರತಿಫಲವನ್ನು ಉಂಟಿದ್ದಾರೆ ಅವರೀಗ. ಗೊತ್ತಾಯ್ತಾ? ಯಾರ್ಯಾರ್ದು ಬೇಡ, ನನ್ನೇ ಒಂದು ಜ್ವಲಂತ ಉದಾಹರಣೆ ಕೊಡ್ತೇನೆ ನಿಮ್ಗೆ. ಒಂದು ದಿವಸ ಇಬ್ರು ಮಹಿಳೆಯರು, ಅವರ ಹೇಳಲಿಕ್ಕೆ ಇಚ್ಛೆ ಪಡುದಿಲ್ಲ ನಾನು, ಇಬ್ರು ಮಹಿಳೆಯರು ಪರಸ್ಪರ ಮಾತಾಡ್ತಿದ್ದಾರೆ, ನನ್ನನ್ನು ಕಾನ್ಫರೆನ್ಸ್ಗೆ ಹಾಕಿದ್ದಾರೆ. ನಾನು ಕಟ್ ಮಾಡಿದ್ದೇನೆ ಅನ್ಕೊಂಡು ಅವರವರು ಮಾತಾಡ್ತಿದ್ದಾರೆ. ನನ್ನನ್ನು ಯಾವ ರೀತಿ ಮುಗಿಸಬಹುದು ಅಂತ ಅವರವರ ಆಲೋಚನೆ ಮಾಡ್ತಿದ್ದಾರೆ, ಡಿಸ್ಕಷನ್ ಮಾಡ್ತಿದ್ದಾರೆ. ಮರುದಿವಸ ರೆಕಾರ್ಡ್ ನೋಡುವಾಗ ನಂಗೆ ಆಶ್ಚರ್ಯ ಆಯ್ತು, ನನ್ನ ಬಗ್ಗೆ ಈ ರೀತಿ ಎಲ್ಲ ಷಡ್ಯಂತ್ರ ಆಗ್ತುಂಟ ಅಂತ. ನಮ್ಮ ಊರಿನಲ್ಲಿ ಯಾವ ಹುಡುಗಿಗೆ ಒಂದು ಅವನಿಗೆ ಒಂದು ಲವ್ ಮಾಡಿ ಹೊಡೆದಿದ್ದಾರೆ, ಅವನ ಅಪ್ಪ ಇಲ್ಲ ಓಡಿ ಹೋಗಿದ್ದಾರೆ, ಹೀಗೆ ಅಂತ ಚಿಕ್ಕ ಅಪವಾದವನ್ನ. ಸುನಿಲ್ ಸರ್, ದಯಮಾಡಿ ಕ್ಷಮಿಸಿ. ನಾನು ಪ್ರತಿ ಬಾರಿ ಹೇಳ್ತಾ ಇರೋದು ಇಷ್ಟೇ ನೋಡಿ, ಕ್ಷಮಿಸಿ, ತಪ್ಪು ತಿಳ್ಕೊಳ್ಬೇಡಿ. ಇಲ್ಲಿ ವೈಯಕ್ತಿಕ ವಿಚಾರ ಬೇಡವೇ ಬೇಡ, ಅಂದ್ರೆ ನಿಮ್ಮದಂತ ಅಲ್ಲ ಸರ್, ಪ್ರತಿಯೊಬ್ಬರು ಕೂಡ ಯಾರು ಕೂಡ. ಹೌದು ಸರ್, ಅಲ್ಲ ಇಂಟ್ರೊಡಕ್ಷನ್ ಕೊಟ್ಟಿದ್ದು ಧರ್ಮಸ್ಥಳದ ಪರವಾಗಿ ಇರುವವರನ್ನು ಯಾವ ರೀತಿ ಮುಗಿಸ್ಲಿಕ್ಕೆ ಅವರು ಟ್ರೈ ಮಾಡಿದ್ದಾರೆ ಅಂತ ಹೇಳಿದ್ರು. ಬೇಡ, ನಾವು ಒಂದು ಹೇಳ್ಬೇಕಾ ಸರ್, ದೇವರ ಪರವಾಗಿ ನಿಂತವರನ್ನ ಯಾರು ಕೂಡ ಯಾವತ್ತು ಕೂಡ ಮುಗಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ನಾವು ನಂಬಿರುವಂತ ಸಿಗ್ತಾ ಉಂಟು ನೋಡಿ, ಸ್ಪಷ್ಟವಾಗಿ ಹೇಳ್ತೇನೆ. ಅಂದು ಆಕ್ರಮಣಕಾರಿಗಳು ತಲವಾರು ಕುರಾನ್ ಹಿಡ್ಕೊಂಡು ಬಂದ್ರು ನಮ್ಮ ದೇಶಕ್ಕೆ. 18 ಬಾರಿ ಸೋಮನಾಥ ಮಂದಿರಕ್ಕೆ ಆಕ್ರಮಣ ಮಾಡಿದ್ರು, 17 ಬಾರಿ ಆಕ್ರಮಣ ಮಾಡಿದ್ರು, 18 ಬಾರಿ ನಾವು ಕಟ್ಟಿದ್ದೇವೆ. ಆಯ್ತಾ? ಎಷ್ಟು ಬಾರಿ ಅವರು ಆಕ್ರಮಣ ಮಾಡಿದ್ದೇವೆ ಅಷ್ಟು ಬಾರಿ ನಾವು ಕಟ್ಟುವಂತ ಕೆಪಾಸಿಟಿ ನಮ್ಮ ಸಮಾಜ ಹೊಂದಿದೆ. ಆದ್ರೆ ಈಗ ಏನ್ ಮಾಡ್ತಿದ್ದಾರೆ, ಅಂತಹ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಮ ಮೋದಿ ಸರ್ಕಾರ ಇದೆ, ಅದು ಇದೆಲ್ಲ ಇದೆ, ಅದು ಅಸಾಧ್ಯ ಅವರಿಗೆ. ಹಾಗಾಗಿ ನಮ್ಮ ಸಂಸ್ಕೃತಿಗಳ ಮೇಲೆ ದಾಳಿ ಮಾಡ್ತಿದ್ದಾರೆ. ಯಾವಾಗ ನಮ್ಮ ಹಿಂದೂ ಸಂಸ್ಕೃತಿ, ಸನಾತನ ಸಂಸ್ಕೃತಿ ದಾಳಿಗೊಳಗಾಗುತ್ತೋ ಅವತ್ತು ಈ ದೇಶ ನಾಶ ಆಗ್ತದೆ. 2047ಗೆ ಅವರು ಇಸ್ಲಾಮಿಕ್ ಕಂಟ್ರಿ ಮಾಡ್ಬೇಕನ್ನೋ ಉದ್ದೇಶ ಏನಿದೆ ಅದನ್ನು ವ್ಯವಸ್ಥಿತವಾಗಿ ನಡೆಸಲಿಕ್ಕೆ ಹುನ್ನಾರ ಮಾಡ್ತಿದ್ದಾರೆ. ಧನ್ಯವಾದ ಸರ್, ಥ್ಯಾಂಕ್ ಯು. ನಾನು ಪ್ರತಿ ಬಾರಿ ಹೇಳ್ತಾ ಇರೋದು ಇಷ್ಟೇ, ಯಾಕಂದ್ರೆ ಹೇಳಿದಾಗ ನಮ್ಮ ನಂಬಿಕೆ ಉಳಿಬೇಕು ಹೊರತು ಅದರ ವಿಚಾರದಲ್ಲಿ ನಾವು ಯಾರಿಗೂ ಆರೋಪ ಮಾಡೋದು ಸರಿಯಲ್ಲ. ಒಂದು ಇನ್ನೊಂದು ಧರ್ಮವನ್ನ ದೂಷಿಸೋದ್ರೆ ನಮಗೆ ಹಕ್ಕೇ ಇಲ್ಲ. ಅಥವಾ ಇನ್ನೊಬ್ಬ ವ್ಯಕ್ತಿ ಆ ರೀತಿ ಮಾಡಿದ್ರು, ಅವರ ತಪ್ಪು, ಅವರು ಆರೋಪಿ, ಏನ್ ಕತೆ ಇದು, ಇದ್ರಲ್ಲೇ ನಾವು ಹೋಗಿರುವಂಥದ್ದು ಯಾವತ್ತೂ ಬೇಡ. ನಮ್ಮ ಧರ್ಮವನ್ನು ನಾವು ರಕ್ಷಿಸೋಣ, ಆಚರಿಸೋಣ. ರಕ್ಷಿಸುವಂತ ಅವಶ್ಯಕತೆಗಳಿಲ್ಲ. ನಮ್ಮ ಧರ್ಮವನ್ನು ನಾವು ಯಾವಾಗ ಆಚರಿಸ್ತೀವಿ ನೋಡಿ ಸರಿಯಾಗಿ, ತಂತಾನಾಗೆ ಧರ್ಮ ಉಳಿತದಪ್ಪ, ಬೆಳೀತದೆ. ಯಾರು ಯಾವತ್ತೂ ಕೂಡ ಧರ್ಮ ರಕ್ಷಿಸುವಂತ ಅವಶ್ಯಕತೆಗಳಿಲ್ಲ. ಜೊತೆಗೆ ಯಾರ ಮೇಲೆ ಆರೋಪ ಮಾಡುವಂತ ಅವಶ್ಯಕತೆಗಳಿಲ್ಲ. ಅದೆಲ್ಲ ಬೇಡ. ಈಗ ಏನು ಆಗಕ್ಕಿಲ್ಲ. ನಮ್ಗೆ ನಮ್ಮ ನಂಬಿಕೆ, ನಮ್ಮ
ಆಚಾರ ವಿಚಾರಗಳು ಉಳಿಬೇಕು ಅಷ್ಟೇ ನಾವು ಹೇಳ್ತಾ ಇರುವಂಥದ್ದು. ಜೊತೆಗೆ ಯಾರಿಗೆ ಅನ್ಯಾಯ ಆಗಿದೆ ನೋಡಿ ಅವ್ರಿಗೆ ನ್ಯಾಯ ಸಿಗಬೇಕು. ಆದರೆ ಆ ವಿಚಾರದಲ್ಲಿ ಒಂದು ಧರ್ಮವನ್ನೇ ನೇರವಾಗಿ ಇವುಗಳು ಈ ರೀತಿ ಮಾಡ್ತಾರೆ ಅಂತ ಹೇಳೋದು ತಪ್ಪಾಗುತ್ತೆ. ನಂಬಿಕೆಗಳ ಮೇಲೆ ಈ ರೀತಿ ದಾಳಿ ಆಗುವಂಥದ್ದು ಸರಿಯಲ್ಲ. ಅಷ್ಟೇ ಕಳಕಳಿಯ ವಿನಂತಿ, ದಯಮಾಡಿ ಯಾರ ಮೇಲೂ ಆರೋಪ ಮಾಡುವಂಥದ್ದು ಬೇಡ, ಯಾವ ವಿಚಾರದ ಕೂಡ ನಾವು ಮಾತಾಡುವಂಥದ್ದು ಬೇಡ. ನಾವು ನಮ್ಮ ಧರ್ಮದ ಬಗ್ಗೆ ಮಾತಾಡ್ತೀವಿ, ನಮ್ಮ ಧರ್ಮ ಉಳಿಬೇಕು ಅಷ್ಟೇ. ಜೊತೆಗೆ ಮತ್ತೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ? ಹಲೋ, ಕೇಳ್ತಾ ಮೇಡಮ್ ನಮಸ್ತೆ. ಸಹನಾ ಮೇಡಮ್ ಅವರು ಆಗ ತಾಂತ್ರಿಕ ಕಾರಣಗಳಿಂದ ತಮ್ಮ ಕಾಲ್ ಕಟ್ ಆಯಿತು. ಎಸ್ ಮೇಡಮ್, ಏನ್ ಹೇಳ್ತೀರಿ? ಮಾತಾಡಿ ಸರ್. ಮಾತಾಡಿ ಮೇಡಮ್. ಆಗ ನಿಮ್ಮ ಜೊತೆ ನಾನು ಮಾತಾಡ್ತಿದ್ದೆ. ಅಂದ್ರೆ ಒಂದು ವೈಯಕ್ತಿಕವಾಗಿರುವಂತಹ ವಿಚಾರಗಳು ಯಾವುದು ಕೂಡ ಇದರಲ್ಲಿ ಬರಬಾರ್ದು. ಆದ್ರೆ ಇದು ನೇರವಾಗಿ ಒಂದು ವ್ಯವಸ್ಥಿತವಾಗಿ ಷಡ್ಯಂತ್ರವಾಗಿ ಟಾರ್ಗೆಟ್ ಆಗಿ ಆಗ್ತಾ ಇದೆ ನಮ್ಮ ಕ್ಷೇತ್ರಕ್ಕೆ ಅನ್ನೋದು ಏನ್ ಹೇಳ್ತೀರಾ ಮೇಡಮ್? ಒಂದು ದೇವಸ್ಥಾನದ ಧಾರ್ಮಿಕ ನಂಬಿಕೆ ಮೇಲೆ, ಇನ್ನೊಂದು ನೋಡಿ ವೈಯಕ್ತಿಕವಾಗಿ ಕೂಡ ಹೋಗ್ತಾ ಇದೆ. ಈಗ ಒಂದೇ ಊರಲ್ಲಿದ್ದವರು, ಒಂದೇ ಸಂಘದಿಂದ ಬೆಳೆದವರು, ಸ್ನೇಹಿತರು ಎಲ್ಲರೂ ಜಗಳ ಮಾಡ್ಕೊಂಡು ಎಲ್ಲರೂ ಕಿತ್ತಾಡುವ ರೀತಿಯಾಗಿದೆ. ಹೌದಪ್ಪ, ನಿಜ. ಮತ್ತೆ ಪೂರ್ತಿಯಾಗಿ ನಾವು ನಮ್ಮ ವೈಯಕ್ತಿಕ ವಿಷಯಗಳನ್ನ ಹೇಳುವ ಹಾಗೂ ಇಲ್ಲ, ಅದಕ್ಕೂ ಬರ್ದು ಹಾಕ್ತಾರೆ. ಇನ್ನು ಯಾರು ಆ ಸೈಡ್ ಮಾಡ್ತೀರಿ, ಇನ್ನು ಈ ಸೈಡ್ ಮಾಡ್ತೀರಿ. ಆತರ ಇರಬಾರ್ದು, ಗೊತ್ತಾಯ್ತಾ? ನಮ್ಮ ವೈಯಕ್ತಿಕ ಏನಿದೆ ಅದನ್ನ ನಮ್ಗೆ ಹೇಳಲಿಕ್ಕೆ ಬಿಡಿ. ಅದನ್ನ ಬಿಟ್ಟು ಇದ್ದಬತ್ತ ಫೇಸ್ಬುಕ್ ಫೇಕ್ ಅಕೌಂಟ್ಗಳಲ್ಲಿ ಅವರನ್ನ ಬರೆಯೋದು, ಇವ್ರನ್ನ ಬರೆಯೋದು. ಯಾರು ಒಬ್ಬ ಮಗ ಕೂಡ ಡೈರೆಕ್ಟ್ ಬಹಳ ಕಡಿಮೆ ಆಯ್ತಾ, ಡೈರೆಕ್ಟ್ ಆಗಿ ಟಾರ್ಗೆಟ್ ಇಟ್ಟು ಬರೆಯೋದು. ಆ ಫೇಕ್ ಇದಕ್ಕೆಲ್ಲ ಏನ್ ಹೇಳ್ತೀರಿ? ಆ ಫೇಕ್ ಅಕೌಂಟ್ ಗಳನ್ನ ಮಾಡಿ ಹುಡುಗಿಯರ ಫೋಟೋಗಳನ್ನ ಯಾರ್ಯಾರ ಜೊತೆ ಎಲ್ಲ ಹಾಕಿ ಅವರಿಗೆಲ್ಲ ಬೇರೆ ಬೇಕಾಬಿಟ್ಟಿ ಬೈದು ನೀವು ಅದು ಹೇಳ್ಕೊಂಡು ಹೆಣ್ಮಕ್ಳಿಗೆ ನ್ಯಾಯ ಒದಗಿಸ್ಲಿಕ್ಕೆ ಸಾಧ್ಯ? ಎರಡು ಕಡೆ ಹೇಳುದು ನಾನು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಎಸ್, ಎಷ್ಟು ಫೇಕ್ ಅಕೌಂಟ್ ಗಳೆಲ್ಲ ಇದೆ. ನೋಡಿ ಸಹನಾ ಅವರೇ, ನೋಡಿ ಫೇಕ್ ಅಕೌಂಟ್ ಗಳ ಬಗ್ಗೆ ಮಾತಾಡಿದಾಗ ನಾವು ಈ ವಿಚಾರದ ಬಗ್ಗೆ ಮಾತಾಡ್ತಿದ್ದೆ. ಯಾಕಂದ್ರೆ ಈ ಒಂದು ಪ್ರಕರಣ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು ಒಂದು ಸೋಷಿಯಲ್ ಮೀಡಿಯಾದ ವಿಡಿಯೋದಿಂದ, ಒಂದು AI ವಿಡಿಯೋದಿಂದ ಆಗಿರುವಂತದ್ದು. ಸೊ ಆ ವಿಡಿಯೋ ಜಸ್ಟ್ ಸೋಷಿಯಲ್ ಮೀಡಿಯಾದ ವಿಡಿಯೋ, ಒಂದು ಕಾರ್ಟೂನ್ ಗಳನ್ನ ಅಂದ್ರೆ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಬಳಕೆ ಮಾಡಿಕೊಂಡು ಮಾಡಿರುವಂತಹ ಒಂದು ವಿಡಿಯೋಗೆ ಇಷ್ಟು ಪವರ್ ಇದೆಯಾ? ಅಥವಾ ಇಂತಹ ಒಂದು ಇಡೀ ಸಂಪೂರ್ಣ ವ್ಯವಸ್ಥೆ, ಒಂದು ಧರ್ಮವನ್ನ, ಒಂದು ಧಾರ್ಮಿಕತೆಯನ್ನ ಪ್ರಶ್ನೆ ಮಾಡುತ್ತೆ ಅಂತ ಬಂದಾಗ ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಒಂದು ವಿಚಾರವನ್ನ ಈಗಾಗಲೇ ನೀವು ಅದು ನಂಬ್ತಾರೆ ನಿತಿನ್ ರವರೇ, ನಂಬ್ತಾರೆ. ಈಗ ಜನರಿಗೆ ಚಂದ ಯಾವ್ದು ಕಾಣ್ತದೋ ಅದನ್ನ ನಂಬಲಿಕ್ಕೂ ಸುಲಭ, ಮತ್ತೆ ಸತ್ಯ ಅಂತ ಹೇಳಲಿಕ್ಕೂ ಆಗ್ತದೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಈಗ ಚಾಟ್ GPT ಯುಗ, ಗೂಗಲ್ ಹೋಗಿದೆ ಈಗ, ಅಷ್ಟು ಫಾಸ್ಟ್ ಇದೆ ಈಗಿನ ಜನರೇಷನ್. ಆಯ್ತು, ಅವರು ಈ ಎಲ್ಲ A1 ವಿಡಿಯೋಗಳನ್ನ ತಕೊಂಡು ನೋಡಿದಾಗ ಅವರಿಗೆ ಸತ್ಯಕ್ಕಿಂತ ಇದೇ ಚೆನ್ನಾಗಿ ಕಾಣ್ತದೆ. ಓಕೆ ಓಕೆ ಓಕೆ. ಜೊತೆಗೆ ಅಲ್ಲೇ ಈ ವಿಚಾರಗಳು ಬಂದಿರುವಂತ ನೋಡಿ ಹೋಗುವ ಅನ್ನೋದಿಲ್ಲ ಜನರ ಬಗ್ಗೆ. ನೋಡಿ ಮೇಡಮ್, ಅಲ್ಲೇ ಈ ವಿಚಾರ ಕೂಡ ಬಂದಿರೋದು. ಯಾಕಂದ್ರೆ ನೀವು ಈಗ ಪ್ರಸ್ತಾಪ ಮಾಡಿದ್ರಿ, ಒಂದು ಧರ್ಮದವರು ಅಥವಾ ಒಂದು ಪಂಗಡದವರು ಈ ಕ್ಷೇತ್ರವನ್ನ ನಡೆಸ್ತಾ ಇದ್ದಾರೆ ಅನ್ನುವಂಥದ್ದು. ಅದನ್ನ ಪ್ರಶ್ನೆ ಮಾಡಿದವರು ಇದ್ದಾರೆ. ಈಗ ತಾನೇ ಪುರಾಣಿಕ್ ಸರ್ ಕೂಡ ಮಾತಾಡಿದ್ರು, ಈ ಅನ್ಯ ಧರ್ಮೀಯರ ಕ್ಷೇತ್ರಗಳಿದೆಯಲ್ವಾ, ಇತರ ಕ್ಷೇತ್ರಗಳು ಎಲ್ಲೂ ಕೂಡ ಸರ್ಕಾರದ ಸ್ವಾಮ್ಯತೆಗೆ ಒಳಪಟ್ಟಿಲ್ಲ. ಆದ್ರೆ ಈ ಕ್ಷೇತ್ರಗಳು ಮಾತ್ರ, ಒಂದು ಧರ್ಮದ ಕ್ಷೇತ್ರಗಳು ಸರ್ಕಾರದ ಸ್ವಾಮ್ಯತೆಗೆ ಒಳಪಟ್ಟಿರುವಂತದ್ದು ಬಹಳಷ್ಟು ಪ್ರಶ್ನಾರ್ಥಕವಾಗಿರುವಂತದ್ದು, ಬಹಳಷ್ಟು ಗೊಂದಲದ ವಿಚಾರ. ಆದ್ರೆ ಆ ಬಗ್ಗೆ ಈ ಧರ್ಮದವರು, ಸ್ವಧರ್ಮದವರು ಎಲ್ಲೂ ಹೋರಾಟ ಮಾಡಿಲ್ಲ. ಓಕೆ, ಅದನ್ನ ಬಿಟ್ಕೊಟ್ಟಿದ್ದಾರೆ. ಆದ್ರೆ ಈ ಒಂದು ವಿಚಾರದಲ್ಲಿ ಯಾಕೆ ಈ ರೀತಿ ಆಗ್ತಾ ಇದೆ, ಆ ಧರ್ಮದವರು, ಆ ಪಂಗಡದವರು ಯಾಕೆ ಈ ಕ್ಷೇತ್ರ ನಡೆಸ್ತಾ ಇದ್ದಾರೆ ಅಂತ ಪ್ರಶ್ನೆ ತುಂಬಾ ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಅಂದ್ರೆ ಇದು ನಿಲುವೇನು ಅಂತ ಅರ್ಥ ಆಗ್ತಾ ಇಲ್ಲ. ಯಾಕೆ ಈ ಒಂದು ಕಾಂಪ್ಲಿಕೇಶನ್ ಈ ರೀತಿ? ಅಲ್ಲ, ಈಗ ನಾವು ಆ ಧರ್ಮದ ಬಗ್ಗೆ ಮಾತಾಡಿದ್ರೆ ಅವ್ರು ಬಿಡುದಿಲ್ಲ, ಅವ್ರು ಮಾತಾಡ್ಲಿಕ್ಕೆ ಬಿಡುದಿಲ್ಲ. ನೋಡಿ, ಬೇಕಾದ್ರೆ ನಾಳೆ ಕೂತು ನಾವು ಯಾವ್ದಾದ್ರು ಅವರ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಮಾತಾಡಿದ್ರೆ ಅವ್ರು ಎಲ್ಲರೂ ಒಟ್ಟಾಗ್ತಾರೆ. ನಮ್ಮಲ್ಲಿ ಆ ಒಗ್ಗಟ್ಟು ಇಲ್ಲ. ಈ ಒಗ್ಗಟ್ಟು ಇಲ್ಲದಕ್ಕೆ ಇವತ್ತು ಅದೆಷ್ಟೋ ಐತಿಹಾಸಿಕ ಸ್ಥಳಗಳೆಲ್ಲ ಬಡವಾದದ್ದು. ಈಗ ನೋಡುವಾಗ ಕಣ್ಣಲ್ಲಿ ನೀರು ಬರ್ತದ್ರಿ, ಅದೆಷ್ಟೆಷ್ಟು ಕ್ಷೇತ್ರಗಳೆಲ್ಲ ಇವತ್ತು ಹಾಳಾಗಿ ಹೋಗಿದೆ. ನಾವು ಈ ಉತ್ತರ ಕರ್ನಾಟಕದ ಕಡೆ ಎಲ್ಲ ಹೋದ್ರೆ ಅಲ್ಲಿ ತನಕ ಎಷ್ಟೋ ಧಾರ್ಮಿಕ ಕ್ಷೇತ್ರಗಳೆಲ್ಲ ಹಾಳಾಗಿದೆ. ನಿಮ್ಗೆ ಎಷ್ಟು ಬೇಕು ಹೇಳಿ, ಬ್ರಿಟಿಷ್ ಜೊತೆಗೆ ಸೇರಿ ಎಷ್ಟೋ ಧಾರ್ಮಿಕ ಕ್ಷೇತ್ರಗಳು ಹೋಗಿದೆ ನಮ್ಮ ಚರಿತ್ರೆಗಳಲ್ಲಿ. ಜಾಗೃತರಾಗ್ಬೇಕು ನಾವು. ಈಗ ನಾವು ಬಹಳ ಮುಂದುವರಿದ ಇದ್ದೇವೆ. ನಾವು ಎಷ್ಟು ಮುಂದುವರೆದಿದ್ದೇವೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಈ ಯುಗದಲ್ಲಿ ಕೂಡ ಒಂದು ಹೆಂಗಸು ಬಂದು ನನ್ನ ಹೀಗೆ ಒಬ್ಳು ಮಗಳಿದ್ಲು, ಅವಳು ಹೀಗಾಗಿದೆ ಅಂದಾಗ ನಾವು ನಂಬ್ತೇವೆ. ಅವಳು ಎಲ್ಲಿದ್ಲು, ಅವಳು ಯಾರು, ಹೌದಾ ಅಲ್ವಾ ಪ್ರಶ್ನೆ ಮಾಡುವಂತಹ ಜನರಿಲ್ಲ. ಇರ್ಬೋದೇನು? ಅಲ್ಲಲ್ಲ, ಸ್ಥಿತಿ ಜನರಿಗೆಲ್ಲ ಮೇಡಮ್, ಲಿಟರರಿ ನಾನು ಕೂಡ ನಂಬಿದ್ದೆ. ಓಕೆ, ನಾನು ಕೂಡ ನಂಬಿದ್ದೆ. ಅಂತಹ ವಿಚಾರಗಳು ನಡೀತಿದೆ, ಶಾಕ್ ಆಗುತ್ತೆ. ಒಬ್ರು ತಾಯಿ ಸುಳ್ಳಲಿಕ್ಕೆ ಸಾಧ್ಯ ಇದೆಯಾ, ಅಥವಾ ತಾಯಿ ಬಂದು ಈ ರೀತಿ ಹೇಳ್ತಾರೆ ನೋಡಿದಾಗ ಇಡೀ ಸಮಾಜವನ್ನ
ಮೂರ್ಖರನ್ನಾಗಿ ಮಾಡಿಬಿಟ್ರಲ್ಲ, ಬಹಳಷ್ಟು ಬೇಸರ ಇದೆ ಈ ಒಂದು ವಿಚಾರಕ್ಕೆ. ನಂಬಿಕೆಗಳ ಮೇಲೆ ಬಹಳಷ್ಟು ಎಷ್ಟು ಚೆನ್ನಾಗಿ ಅಳ್ತಾ ಇದ್ರು ಮಾರೆ ಚಾನಲ್ಗಳಲ್ಲಿ, ಎಷ್ಟು ಚೆನ್ನಾಗಿ ಕತೆ ಕಟ್ತಾ ಇದ್ರು. ಈಗ ನೋಡಿದ್ರೆ ಚಾನಲ್ ಅವರಿಗೆ ಬೈತಾರೆ, ಮಾಧ್ಯಮದವರು ಮೈಕ್ ಇಟ್ಟ ತಕ್ಷಣ ಬೈತಿದ್ದಾರೆ ಮಾಧ್ಯಮದವರು. ಹೌದಪ್ಪ, ನಿಜ ನಿಜ ನಿಜ. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್. ಸಹನಾ ಅವರೇ, ತಮ್ಮ ನಿಲುವನ್ನ, ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದಿರಿ. ಥ್ಯಾಂಕ್ ಯು, ಧನ್ಯವಾದ ಸರ್. ಲಾಸ್ಟ್ ರಿಯಾಕ್ಷನ್ ಸರ್, ಯಾಕಂದ್ರೆ ಸಮಯದ ಅಭಾವ ಕೂಡ ತುಂಬಾನೇ ಇದೆ, ಬಹಳಷ್ಟು ಕರೆಗಳಿದೆ, ದಯಮಾಡಿ ಕ್ಷಮಿಸಿ, ಸಮಯದ ಅಭಾವ ತುಂಬಾನೇ ಇದೆ. ಹಾಗಿದ್ದಾಗ ಕೊನೆಯದಾಗಿ ನಾನು ಕನ್ಕ್ಲೂಷನ್ಗೆ ಬರ್ತೀನಿ. ಎಸ್ ಸರ್, ಧರ್ಮ ರಕ್ಷಿಸೋಣ, ನಾಳಿನ ದಿನ ಧರ್ಮ ಜಾಗೃತಿ ಸಭೆ ನಮ್ಮ ಮಂಗಳೂರಿನಲ್ಲಿ ನಡೀತಾ ಇದೆ ಸರ್. ಯಾವ ರೀತಿ ಕಾರ್ಯಕ್ರಮ, ಏನ್ ಸರ್, ಏನ್ ಹೇಳ್ತೀರಾ ಸರ್? ಲಾಸ್ಟ್ ರಿಯಾಕ್ಷನ್ ಸರ್. ಇದು ಭಾರ್ಗವನ ನಾಡು, ಧರ್ಮ ತೇಜೋ ಬಲಂ ಬಲಂ ಅಂದರೆ ಧರ್ಮ ತೇಜಸ್ಸಾಗಬೇಕು, ಅದರ ಬೆಳಕು ನಮ್ಗೆಲ್ರಿಗೂ ಬೆಳಕಾಗಬೇಕು. ಎಲ್ಲ ನೆಲೆಗಳಲ್ಲಿ ನಾವು ಆ ಜಾತಿ ನಮ್ಮ ಇದರಲ್ಲಿ ಬಹುಶಃ ನಾವು ಗಮನಿಸಬೇಕಾದದ್ದು, ಇಂತಹ ಒಂದು ವ್ಯವಸ್ಥೆಗಳಾದಾಗ ನಮಗೆ ಒಂದು ನಂಜಿನ ಮುಳ್ಳು ಮೈಗೆ ಅಂಟಿದಾಗ ಆ ನಂಜಿನ ಮುಳ್ಳನ್ನು ತೆಗೆದ್ರೆ ಮಾತ್ರ ದೇಹಕ್ಕೆ ವಿಷ ಪಸರಿಸುವುದಿಲ್ಲ. ನಮ್ಮ ಕಾನೂನಿನ ಶಿಥಿಲತೆ ಅಥವಾ ನಮ್ಮದು ಕಾನೂನನ್ನು ಅನುಷ್ಠಾನ ಮಾಡುವಂಥ ವ್ಯವಸ್ಥೆಯ ಶಿಥಿಲತೆ ಅಥವಾ ಯಾವುದಾದ್ರೂ ಪೂರ್ವಾಗ್ರಹಗಳು ಅಥವಾ ಯಾವುದಾದ್ರೂ ಒಂದು ರೀತಿಯಲ್ಲಿ ಉದ್ದೇಶವೋ ಗೊತ್ತಿಲ್ಲ, ಅದೇ ಇಂಥದ್ದೆಲ್ಲ ಅವಾಂತರಕ್ಕೆ ಕಾರಣ ಆಗುವಂಥದ್ದು. ಇದರಿಂದ ಅರಾಜಕತೆ ಉಂಟಾಗ್ತದೆ. ಈ ಅರಾಜಕತೆ ಉಂಟಾಗಬಾರ್ದಲ್ಲ. ಧರ್ಮದ ಬೆಳಕು ಅದು ನಮಗೆಲ್ಲರಿಗೂ ಬೆಳಕು, ನಮ್ಮ ಬದುಕಿಗೂ ಬೆಳಕು, ಸರ್ವಧರ್ಮೀಯರಿಗೂ ಬೆಳಕು ಎನ್ನುವಂಥ ಸಂದೇಶದ ನಾಡು ಇದು. ಸರ್ವೇ ಜನ ಸುಖಿನವ ನಾಡು. ಆ ಧರ್ಮ ಜಾಗೃತಿಯ ನೆಲೆಯಲ್ಲಿ ನಾವು ಧರ್ಮ ತೇಜೋ ಬಲಂ ಬಲಂ ಎನ್ನುವ ಶೀರ್ಷಿಕೆ ಅಡಿಯಲ್ಲಿ ನಾವು ನಾಳಿನ ಜಾಗೃತಿ ಸಮಾವೇಶವನ್ನು ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ಎಲ್ಲರೂ ಪಾಲ್ಗೊಳ್ತಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಒಬ್ಬರಿಗೆ ಮಾತ್ರ ಸೀಮಿತವಾದುದಲ್ಲ, ಪೂಜ್ಯ ಹೆಗಡೆಯವರು ಒಬ್ಬರಿಗೆ ಮಾತ್ರ ಸೀಮಿತವಾದುದಲ್ಲ, ಎಲ್ಲರೂ ಬಂದವರನ್ನು ಆದರಿಸ್ತಾರೆ, ಸತ್ಕರಿಸ್ತಾರೆ. ಎಲ್ಲ ರಾಜಕಾರಣಿಗಳು ಹೋಗ್ತಾರೆ, ಎಲ್ಲ ಧರ್ಮೀಯರು ಹೋಗ್ತಾರೆ, ಎಲ್ಲ ದೇಶದವರು ಹೋಗ್ತಾರೆ. ಎಲ್ಲರೂ ಅದರಿಂದ ಪ್ರಭಾವಿತರಾಗಿದ್ದಾರೆ. ವೈಯಕ್ತಿಕವಾದ ಯಾವುದೇ ರೀತಿ ನ್ಯೂನತೆಗಳಿದ್ರೂ ಅದಕ್ಕೆ ಕಾನೂನು ಸಂವಿಧಾನ ಇದೆ, ಅದರಲ್ಲಿ ಏನು ಪ್ರಶ್ನೆ ಇಲ್ಲ. ಅದು ಎಲ್ಲರಿಗೂ ಒಂದೇ, ಅವರಿಗೂ ಎಲ್ಲರಿಗೂ ಒಂದೇ. ಈ ಎಲ್ಲ ದೃಷ್ಟಿಯಿಂದ ನಾವು ಅವರ ಮನೋಬಲಕ್ಕೂ ನಾವು ಶಕ್ತಿ ಕೊಡಬೇಕು. ಧರ್ಮದ ಬೆಳಕು ಅದು ಎಲ್ಲರಿಗೂ ಬೆಳಕಾಗಬೇಕು ಎನ್ನುವ ನೆಲೆಯಲ್ಲಿ ಬಹುಶಃ ನನಗೆ ಆಶ್ಚರ್ಯ ಆಗ್ತದೆ. ಕೇವಲ ಒಂದು ಜನ ಒಂದು ವ್ಯವಸ್ಥೆ ಬರಲ್ಲ, ಎಲ್ಲ ಧರ್ಮೀಯರು ನಾಳೆ ಬರುವಂಥ ಒಂದು ವ್ಯವಸ್ಥೆಗೆ ತಮ್ಮಂತಾವು ತೊಡಗಿಸಿಕೊಳ್ಳಲಿಕ್ಕೆ ಸ್ವ ಇಚ್ಛೆಯಿಂದ ಬರುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಇದರಿಂದ ಒಳ್ಳೆಯ ಸಂದೇಶವನ್ನು ಕೊಡುವ ಸರ್ಕಾರ ಇದಕ್ಕೆ ಕಠಿಣವಾದ ರೀತಿಯಲ್ಲಿ ನಮ್ಮನ್ನು, ನಮ್ಮ ಸಮಾಜವನ್ನು, ನಮ್ಮ ರಾಷ್ಟ್ರವನ್ನು, ನಮ್ಮ ರಾಜ್ಯವನ್ನು ರಕ್ಷಿಸುವ ದೃಷ್ಟಿಯಿಂದ ಕಾರ್ಯಪ್ರವೃತ್ತರಾಗಬೇಕು ಅಂತೇಳುವ ಆಗ್ರಹದ ದೃಷ್ಟಿಯಿಂದ ನಾಳಿನ ಸಭೆ. ಯಾವುದೇ ರೀತಿ ವಿರೋಧಾಭಾಸ ವ್ಯವಸ್ಥೆ ಅಲ್ಲ. ಮಂಜುನಾಥ ದೇವರಿಗೆ ನಾವು ಪುಷ್ಪಾರ್ಚನೆಯನ್ನು ಸಮರ್ಪಿಸುತ್ತಾ, ಓ ಮಂಜುನಾಥ ನಮ್ಮನ್ನೆಲ್ಲರೂ ರಕ್ಷಿಸು. ಮಂಜುನಾಥ ಅರ್ಥಾತ್ ನಾವು ನಂಬಿದಂಥ ದೇವರು. ಆ ನೆಲೆಯಲ್ಲಿ ನಾವು ನಾಳೆ ಇದು ಓಂ ನಮಃ ಶಿವ ಎನ್ನುವಂಥ ಒಂದು ಮಂತ್ರದ ಶಿವಪಂಚಾಕ್ಷರಿಯ ಒಂದು ನೆಲೆಯಲ್ಲಿ ಎಲ್ಲ ಭಕ್ತಿಗಳ ಸಂಗೀತಗಳನ್ನು ನಾವು ಇಟ್ಟುಕೊಂಡು ನಾವು ಇದಕ್ಕೆ ಕಾರ್ಯಕ್ರಮಕ್ಕೆ ಚಾಲನೆ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಮುಕ್ತವಾದ ಅವಕಾಶ. ಇದಕ್ಕೆ ಯಾವುದೇ ರೀತಿಯ ಗೋಡೆಗಳಿಲ್ಲ, ಯಾವುದೇ ಧರ್ಮಗಳು, ಯಾವುದೇ ಜಾತಿ ಇಲ್ಲ. ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಸನಾತನ ಸಂಸ್ಕೃತಿಯ ಪ್ರತೀಕರು, ನಾವೆಲ್ಲರೂ ಈ ಸಂವಿಧಾನದ ಛತ್ರದ ಅಡಿಯಲ್ಲಿ ಭಾರತೀಯರಾಗಿ ಬದುಕನ್ನು ಕಟ್ಟಿಕೊಂಡವರು. ಈ ದೃಷ್ಟಿಯಿಂದ ನಾಳೆ ಜಾಗೃತವಾಗಿ ಬಹಳ ಸೌಮ್ಯದಿಂದ ಇದೊಂದು ಸಾತ್ವಿಕವಾದಂಥ ಹೋರಾಟ. ಈ ಸಾತ್ವಿಕ ಹೋರಾಟದ ಧ್ವನಿ ಬಹುಶಃ ನೀವು ಮಹಾಭಾರತದ ಕಥೆಯಲ್ಲಿ ಅದು ಬರ್ತದೆ. ಯಾರು ವಸ್ತ್ರಾಪರಣ ಆದಾಗ ಎಲ್ಲರೂ ಅಸಹಾಯಕರಾಗಿದ್ದರು. ಆ ಥರದ ಅಸಹಾಯಕ ಸ್ಥಿತಿಯಲ್ಲಿ ಇದ್ದವು ಎನ್ನುವ ಭ್ರಮೆ. ನಿಜವಾಗಿ ಅಸಹಾಯಕರಲ್ಲ ನಾವು, ಒಂದು ರೀತಿಯಲ್ಲಿ ನಿಸ್ತೇಜತೆಯೂ ಇರಬಹುದು. ಆದರೆ ವಿದುರ ಅಯ್ಯೋ ಹೀಗಾಯ್ತಲ್ಲಪ್ಪ ಧ್ವನಿ ಎತ್ತಿದ. ಭಗವಂತ, ನಾವು ನಂಬಿದ ಭಗವಂತ, ಅಲ್ಲಿ ಭಗವಂತ ಅಂದು ಧರ್ಮ ಪುನರ್ವಿ ರಾಜ್ಯ ಕೈಗೆ ಬಂದಾಗ ವಿದುರ ಯಾರ ಮನೆಗೆ, ಅದು ಕೃಷ್ಣ ಯಾರ ಮನೆಗೆ ಹೋದ? ವಿದುರನ ಮನೆಗೆ ಹೋದ. ಯಾವುದೇ ಧರ್ಮರಾಯ ಯಾವುದೇ ದೊಡ್ಡ ದೊಡ್ಡ ರಾಜರ ಮನೆಗೆ ಹೋಗಲಿಲ್ಲ. ಅಂದರೆ ನಾವು ನಂಬಿದ ಭಗವಂತ, ನಾವು ನಂಬಿದ ನಮ್ಮ ಮಾತೃ ಸಂಸ್ಕೃತಿ ಆರಾಧ್ಯ ಮೂರ್ತಿ, ಅದು ಯಾವುದೇ ಇರಲಿ, ಆರಾಧ್ಯ ವ್ಯವಸ್ಥೆ, ಅದು ನಾವು ಧ್ವನಿ ಎತ್ತಿದಾಗ ಮಾತ್ರ ವಿಕೃತಗಳಿಗೆ ಅದು ನಮಗೆ ಆ ಭಗವಂತ ಅನುಗ್ರಹ ಮಾಡ್ತಾರೆ. ನಮ್ಮ ಧ್ವನಿ ಸರಕಾರದ ಎಚ್ಚೆತ್ತುಕೊಳ್ಳುವ ಬಗ್ಗೆ ನಮ್ಮ ಧ್ವನಿ ಸರ್ವರ್ನ ಒಂದಾಗಿ ರಾಷ್ಟ್ರ ಕಟ್ಟುವ ಕೆಲಸದಲ್ಲಿ, ನಮ್ಮನ್ನು ಉದ್ದೀಪನ ಮಾಡುವ ವ್ಯವಸ್ಥೆಯಲ್ಲಿ, ನಮ್ಮ ಧರ್ಮಕ್ಷೇತ್ರಗಳನ್ನು ಉಳಿಸುವ ನೆಲೆಯಲ್ಲಿ ಅಥವಾ ಸಾತ್ವಿಕದ ನೆಲೆಯಲ್ಲಿ ಯಾರು ಒಳಗಾಗಿದ್ದಾರೆ ಅವರ ಇಡೀ ಆ ವ್ಯವಸ್ಥೆಗೆ, ಅವರಿಗೆ ಒಂದು ರೀತಿಯ ಸಾತ್ವಿಕ ಬೆಂಬಲ ನೀಡುವ ನಿಟ್ಟಿನಲ್ಲಿ ಸರ್ಕಾರವನ್ನು ಎಚ್ಚರಿಸುವಂಥ ಒಂದು ವ್ಯವಸ್ಥೆ ಅಂತ ಈ ಸಂದರ್ಭದಲ್ಲಿ ಎಲ್ಲರೂ ಬನ್ನಿ ಪಾಲ್ಗೊಳ್ಳೋಣ. ಸಾತ್ವಿಕ ರೀತಿಯಲ್ಲಿ ನಾವು ತೊಡಗಿಸಿಕೊಳ್ಳೋಣ. ಒಂದು ನಾವು ನಂಬಿದ ಭಗವಂತನನ್ನು ನಾವು ಸ್ಮರಿಸೋಣ ಅಂತ ಹೇಳ್ಕೊಂಡು ನಾವು ವಿನೋಯಿಸ್ಕೊಳ್ತೇವೆ. ನಾಳೆ ಅಲ್ಲ ಸರ್, ಟೌನ್ ಹಾಲ್ ಅಲ್ಲಿ ನಾಳೆ ಮುಂಜಾನೆ ಮಂಗಳೂರು ಕುದ್ಮೂಲ್ ರಂಗರಾವ್ ಪುರಭವನದಲ್ಲಿ ನಾವು 9:15 ಗಂಟೆಗೆ ಸನ್ನಿಹಿತರಾಗಿದ್ದುಕೊಂಡು 9:30 ಗಂಟೆಗೆ ಸರಿಯಾಗಿ ಪಂಚಾಕ್ಷರಿ ಮಂತ್ರ ಎನ್ನುವಂಥ ಒಂದು ನೆಲೆಯಲ್ಲಿ ಭಕ್ತಿ ಸಂಗೀತದ ಕಾರ್ಯಕ್ರಮಕ್ಕೆ ಆರಂಭಗೊಂಡು
ಸರಿಯಾಗಿ 10 ಗಂಟೆಗೆ ಹಿರಿಯರಾದಂಥ ವಿನಯ್ ಹೆಗಡೆಯವರು ಮತ್ತು ಎಲ್ಲ ಧಾರ್ಮಿಕ ನಾಯಕರುಗಳು ಒಂದು ಉಪಸ್ಥಿತಿಯಲ್ಲಿ ನಾವು ದೀಪ ಪ್ರಜ್ವಲನದೊಂದಿಗೆ ಶರವು ದೇವಸ್ಥಾನದ ಶಾಸಕರನ್ನು ಮುಗಿದುಕೊಂಡು ಸರ್ವ ಇತರ ಯಾರೆಲ್ಲ ಧಾರ್ಮಿಕ ನಾಯಕರುಗಳು, ಸರ್ವೇ ಸಮಾಜದ ಮುಖಂಡರು, ನಾನು ಯಾರದ್ದು ವೈಯಕ್ತಿಕವಾಗಿ ಹೇಳುವುದಿಲ್ಲ, ಎಲ್ಲರೂ ಪ್ರಮುಖರೇ, ಎಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಅಂತ ಹೇಳಿಲ್ವ ನಾವು, ಎಲ್ಲರೂ ಅದೇ ಕೊನೆಗೆ ಅದೇ ನಾವು ಆ ಶಬ್ದವನ್ನೇ ಕೊಟ್ಟದ್ದು, ಐಕ್ಯಗಾನದಿ ರಾಷ್ಟ್ರ ತೇಲುತ್ತಿರಿ ಅಂತ. ಐಕ್ಯ ಒಂದು ಇದ್ದಲ್ಲಿ ಮಾತ್ರ ನಮ್ಮ ಉನ್ನತಿ, ನಮ್ಮ ಒಂದು ಸಮಾಜದ ಉನ್ನತಿ, ನಮ್ಮ ರಾಷ್ಟ್ರದ ಉನ್ನತಿ. ಈ ನೆಲೆಯಲ್ಲಿ ನಮ್ಮ ನಾಳಿನ ಕಾರ್ಯಕ್ರಮ ಪೂಜ್ಯ ಎಲ್ಲ ಹಿರಿಯರುಗಳ, ಇಲ್ಲಿ ಪುರಾಣಿಕರಿದ್ದಾರೆ, ಎಲ್ಲ ಹಿರಿಯರುಗಳ ಮಾರ್ಗದರ್ಶನದೊಂದಿಗೆ ನಾಳೆ ನಾವು ಅದನ್ನು ಅನುಷ್ಠಾನ ಮಾಡುವ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೇವೆ. ಓಕೆ, ಎಸ್, ಇದು ನಮ್ಮ ಕ್ಷೇತ್ರ, ನಮ್ಮ ನಂಬಿಕೆ, ನಮ್ಮ ಅಸ್ತಿತ್ವ, ನಮ್ಮ ಧರ್ಮಸ್ಥಳ ಕ್ಷೇತ್ರ. ಆ ಧರ್ಮಸ್ಥಳ ಕ್ಷೇತ್ರ ಇಡೀ ಜಗತ್ತಿಗೆ ಧಾರ್ಮಿಕ ಸಹಿಷ್ಣುತೆಯ ಪಾಠ ಮಾಡಿದಂತಹ ಪುಣ್ಯದ ಮಣ್ಣು. ಸತ್ಯ ಧರ್ಮ ಅಂತ ಬಂದಾಗ ನಾವು ಧರ್ಮಸ್ಥಳ ಕ್ಷೇತ್ರವನ್ನು ನೋಡ್ತೀವಿ. ನ್ಯಾಯ ಸಿಗಬೇಕು, ನೊಂದವರಿಗೆ ನ್ಯಾಯ ಸಿಗಬೇಕು, ಅನ್ಯಾಯ ಮಾಡಿದವರಿಗೆ ಶಿಕ್ಷೆ ಸಿಗಬೇಕು, ಸರಿ. ಆದರೆ ನಮ್ಮ ನಂಬಿಕೆಯನ್ನು, ನಮ್ಮ ಅಸ್ತಿತ್ವವನ್ನು, ನಮ್ಮ ಧರ್ಮವನ್ನು ಟಾರ್ಗೆಟ್ ಮಾಡುವಂಥದ್ದು ಯಾವತ್ತೂ ಕೂಡ ಸರಿಯಲ್ಲ. ಆ ನಿಟ್ಟಿನಲ್ಲಿ ಈಗಾಗಲೇ ಬಹಳಷ್ಟು ಕೂಗು ಕೇಳಿ ಬರ್ತಾ ಇದೆ. ಬಹಳಷ್ಟು ಕಡೆಗಳಲ್ಲಿ ಪ್ರತಿಭಟನೆಗಳು, ಜಾಥಾಗಳು, ಜಾಗೃತಿ ಸಭೆಗಳು ನಡೀತಾ ಇದೆ. ನಾಳೆ ಮಂಗಳೂರಿನಲ್ಲೂ ಕೂಡ ನಡೀತಾ ಇದೆ. ಮಂಗಳೂರು ಪುರಭವನದಲ್ಲಿ ನಾಳೆ ಬೆಳಿಗ್ಗೆ 9 ಗಂಟೆಯಿಂದ ನಡೀತಾ ಇರುವಂತಹ ಒಂದು ಧರ್ಮ ಜಾಗೃತಿ ಸಭೆ. ಜೊತೆಗೆ ನಾನು ಆಗಲೇ ಹೇಳಿದಾಗೆ ಕಷ್ಟ ಬಂದಾಗ ನಾವು ದೇವರನ್ನ ನಾವು ಸ್ಮರಿಸ್ತೀವಿ. ದೇವರೇ ಕಾಪಾಡಪ್ಪ, ಮಂಜುನಾಥ ಸ್ವಾಮಿ ಕಾಪಾಡಪ್ಪ, ಅಣ್ಣಪ್ಪ ಸ್ವಾಮಿ ಕಾಪಾಡಪ್ಪ ಅಂತೇಳಿ. ಆದರೆ ಈಗ ಒಂದು ಕ್ಷೇತ್ರದ ವಿಚಾರವಾಗಿ, ಧರ್ಮ ರಕ್ಷಿಸೋಣ ವಿಚಾರವಾಗಿ ನಾವುಗಳು ಜಾಥಾವನ್ನು ಮಾಡುವಂತಹ ಪರಿಸ್ಥಿತಿ ಬಂದು ತಲುಪಿದ್ದು ಕೂಡ ಬಹಳಷ್ಟು ವಿಪರ್ಯಾಸ, ಬಹಳಷ್ಟು ಬೇಸರದ, ದುರಂತದ ಸಂಗತಿ. ಈ ಒಂದು ವಿವಾದಗಳು ಅಥವಾ ಈ ಒಂದು ವಿಚಾರಗಳು, ನಾನು ಪ್ರಕರಣ ಅಂತ ಹೇಳಲ್ಲ, ಯಾಕಂದರೆ ನಮ್ಮ ಕ್ಷೇತ್ರದ ವಿಚಾರವಾಗಿ, ಧರ್ಮಸ್ಥಳ ಮತ್ತು ಹೆಸರಿನ ವಿಚಾರವಾಗಿ ನಾನು ಪ್ರಕರಣ ಅನ್ನುವಂಥದ್ದು ಜೋಡಿಸ್ಲಿಕ್ಕೆ ಇಷ್ಟಪಡಲ್ಲ. ಯಾವತ್ತೂ ಕೂಡ ಅದು ಸರಿಯ ಪದ ಬಳಕೆಯೂ ಕೂಡ ಅಲ್ಲ. ಈ ಒಂದು ವಿಚಾರ ಏನಿದೆ ನೋಡಿ, ಈ ಒಂದು ಎದ್ದಿರುವಂತಹ ಗೊಂದಲ ಏನಿದೆ ನೋಡಿ, ಆದಷ್ಟು ಬೇಗ ಸಮಾಜದಲ್ಲಿ ಇದಕ್ಕೆ ಪರಿಹಾರ ಸಿಗಲಿ. ಜೊತೆಗೆ ಯಾವುದೇ ರೀತಿಯ ಗೊಂದಲಗಳು ಇಲ್ಲದಂತಹ ಪರಿಸ್ಥಿತಿ ನಿರ್ಮಾಣ ಆಗಲಿ. ಯಾರು ತಪ್ಪಿತಸ್ಥರಿದ್ರೆ ಅವ್ರಿಗೆ ಶಿಕ್ಷೆ ಆಗಲಿ. ಏನಾಗಿದೆ ಅದಕ್ಕೆ ಸತ್ಯ ವಿಮರ್ಶೆಯನ್ನು, ಸತ್ಯವನ್ನು ಮಂಜುನಾಥ ಸ್ವಾಮಿ ಜೊತೆಗೆ ಅಣ್ಣಪ್ಪ ಸ್ವಾಮಿ ತೋರಿಸಿಕೊಡ್ತಾರೆ. ನಾವು ನಂಬಿರುವಂಥದ್ದು ಅದನ್ನೇ. ನಾವುಗಳು ಅಥವಾ ಮಾಧ್ಯಮಗಳು ಅಥವಾ ಯೂಟ್ಯೂಬ್ಗಳು ಅಥವಾ ಪತ್ರಕರ್ತರು ಅಥವಾ ಯಾರೇ ಆಗಲಿ, ಅಥವಾ ನಮ್ಮ ಇಲಾಖೆ ಆಗಿರ್ಬೋದು, ಅಥವಾ ನಮ್ಮ ಸರ್ಕಾರ ಆಗಿರ್ಬೋದು, ಅಥವಾ ನಮ್ಮ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಯಾರು ಏನು ಮಾಡೋಕ್ಕಾಗಲ್ಲ. ಯಾಕಂತ ಬಂದಾಗ ಅಲ್ಟಿಮೇಟ್ಲಿ ಅಲ್ಲಿ ರಿಸಲ್ಟ್ ಇರುವಂಥದ್ದು ಮಂಜುನಾಥ ಸ್ವಾಮಿ ಜೊತೆಗೆ ಅಣ್ಣಪ್ಪ ಸ್ವಾಮಿ. ಸೊ ಅವರು ಏನು ಹೇಳ್ತಾರೆ, ಅವರ ತೀರ್ಪು ಯಾವ ರೀತಿ ಇರುತ್ತೆ ನಾವು ನೋಡ್ತಾ ಇದ್ದೀವಿ ಸಮಾಜದಲ್ಲಿ. ಸೊ ಹಾಗಿದ್ದಾಗ ಎಲ್ಲವೂ ಕೂಡ ದೇವರ ಇಚ್ಛೆ ಅಂತ ಹೇಳ್ತಾ, ಎಲ್ಲರಿಗೂ ಕೂಡ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಒಳ್ಳೆಯದನ್ನು ಮಾಡಲಿ. ಜೊತೆಗೆ ಯಾರು ಸುಳ್ಳು ಸುದ್ದಿಯನ್ನು, ಸುಳ್ಳು ಆರೋಪವನ್ನು, ಅಪಪ್ರಚಾರವನ್ನು ನಮ್ಮ ನಂಬಿಕೆಯ ಮೇಲೆ ಮಾಡ್ತಾರೆ, ಅಥವಾ ದೇವಸ್ಥಾನಕ್ಕೆ ನುಗ್ತೀವಿ ಅಂತ ಹೇಳಿದಾಗ ಭಾಳಷ್ಟು ಘಾಸಿ ಆಗುತ್ತೆ, ನೋವಾಗುತ್ತೆ. ಅಂತಹ ವಿಚಾರಗಳು ಬೇಡ ಅಂತ ಹೇಳ್ತಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಆ್ಯಂಡ್ ಥ್ಯಾಂಕ್ ಯು ಸರ್, ಪ್ರೊಫೆಸರ್ ಎಂ ಬಿ ಪುರಾಣಿಕ್ ಸರ್ ಆ್ಯಂಡ್ ಪ್ರದೀಪ್ ಕುಮಾರ್ ಕಲ್ಕುಳ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಬೋತ್ ಆಫ್ ಯು. ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕೂಡ ನ್ಯೂಸ್ 24/7. ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ